Dance to dance, dance to dance. ಓಕೆ, ಡಾನ್ಸ್ ಟು ಡ್ಯಾನ್ಸ್ ಅಲ್ಲಿ ಇನ್ನೂ ಕೂಡ ಫೈರ್ ಜಾಸ್ತಿ ಆಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಒಂದಕ್ಕಿಂತ ಒಂದು ಜಬರ್ದಸ್ತ್ ಪರ್ಫಾರ್ಮೆನ್ಸ್ಗಳು ಸಾಕ್ತಾ ಇರುವಂತದ್ದು. ಸೊ ಎಲ್ಲ ಕಂಟೆಸ್ಟೆಂಟ್ಗಳು ಪ್ಲಾನ್ಡ್ ಆಗಿ ಬಂದಿದ್ದಾರೆ. ಅದು ಖಂಡಿತ. ಅದರಲ್ಲಿ ಒಂದು ಎರಡು ಮಾತಿಲ್ಲ. ಬಿಗ್ ಟ್ರೋಫಿಯನ್ನ ಯಾರು ಎತ್ಕೊಳ್ತಾರೆ ಗೊತ್ತಿಲ್ಲ. ಗೆಲ್ಲೋ ಅದೃಷ್ಟ ನಾವು ಹೋಗಿ ಎತ್ತುವ. ಅದನ್ನ ತರೋದಕ್ಕೆ ಸ್ಪೆಷಲ್ ಗೆಸ್ಟ್ ಕೂಡ ಬರ್ತಾ ಇದ್ದಾರೆ. ಅವ್ರನ್ನ ಕೂಡ ನಂತರ ವೆಲ್ಕಮ್ ಮಾಡೋಣ. ಅದಕ್ಕಿಂತ ಪೂರ್ವದಲ್ಲಿ ಈಗ ಕಂಟೆಸ್ಟೆಂಟ್ ನಂಬರ್ 7 ಮತ್ತೆ ನಮ್ಮ ಜಡ್ಜಸ್ ಗಳಿಗೆ ಟೆನ್ಷನ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಎಸ್, ಕಂಟೆಸ್ಟೆಂಟ್ ನಂಬರ್ 7 ದೃಷ್ಟಿ ದೇವಣ್ಣ ಆನ್ ಸ್ಟೇಜ್ ಪ್ಲೀಸ್. ನಮ್ಮ ಟಿವಿ ವೀಕ್ಷಕರಿಗೆ ಲೂಟ್ ಸೆಂಟ್ರಲ್ ಸ್ಕೂಲ್ ಮಂಗಳೂರು ಇವರಿಂದ ನಮಸ್ಕಾರಗಳು. ಇದರಲ್ಲಿ ನಮ್ಮ ಡ್ಯಾನ್ಸ್ ಟು ಡಾನ್ಸ್ ಕಾರ್ಯಕ್ರಮದಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿನಿ ದೃಷ್ಟಿ ದೇವಾನಂದ್ ಇವರು ಈಗಾಗಲೇ ಅಂತಿಮ ಹಂತಕ್ಕೆ ಆಯ್ಕೆಯಾಗಿರುತ್ತಾರೆ. ಡ್ಯಾನ್ಸ್ ಟು ಡಾನ್ಸ್ ಕಾರ್ಯಕ್ರಮದಲ್ಲಿ ಅಂತಿಮ ಹಂತದಲ್ಲಿ ಫಿನಾಲೆಯಲ್ಲಿ ಈ ನಮ್ಮ ವಿದ್ಯಾರ್ಥಿನಿ ಗೆದ್ದು ಬರಬೇಕು ಅಂತ ಹೇಳುವುದು ನಮ್ಮೆಲ್ಲರ ಆಶಯ. ನಾವೆಲ್ಲರೂ ಲೂಟ್ ಸೆಂಟ್ರಲ್ ಸ್ಕೂಲಿನ ಎಲ್ಲ ವಿದ್ಯಾರ್ಥಿನಿಯರು, ಪೋಷಕರು, ಆಡಳಿತ ಮಂಡಳಿಯವರು ನಮ್ಮ ವಿದ್ಯಾರ್ಥಿನಿಗೆ ಎಲ್ಲ ಥರದ ಸಪೋರ್ಟು ಹಾಗೂ ಒಳ್ಳೆಯ ಶುಭಾಶಯ. ದೃಷ್ಟಿನ ಇಲ್ಲದ ಬದಿದ ಇಲ್ಲದ ಎಂಗ್ಲ ಬಾಲೆ ದೃಷ್ಟಿ ಮಸ್ತ್ ಛಲವಾದಿ ಅದ ಅಲ್ಲಿ ಒವೇ ವಿಷಯಗೆ ಏನ ಎಲ್ಲಿಯದಿ ಜೊತೆ ಒಂದಿಲ್ಲ ಅಲ್ಲಿ ಒವೇ ವಿಷಯಗೆ ಅಲ್ಲಿ ಒಂಜಿ ಓ ಗೋಲ್ ಉಂಡ ಐಕ್ ಮುಟ್ಟರೆ ಕೊಡೋದು ಅಲ್ಲಿ ಪೂರ್ತಿ ಪ್ರಯತ್ನ ಮಾಡ್ಕೋದು ಪೂರ್ತಿ ಅಲ್ಲಿ ಮಸ್ತ್ ಆಶಾವಾದಿ ಅಲ್ಲಿ ఒక ಎಲ್ಲಿ ಜೊತೆ ಒಂದಿಲ್ಲ ಅಲ್ಲಿ ಏಪಲ್ಲ ಒಯ್ಯಿಲ್ಲ ಮಸ್ತ್ ಸುಲಭವಾದ ತೊಂದು ಹಾಲ್ನ ಗುರಿ ಮುಟ್ಟುವುದು ಮಾಮ ಅದು ಎಣ್ಣೆಲ್ಲ ಕೈತದಲ್ಲ ಅದು ಅದಕ್ಕೆ ಆಶೀರ್ವಾದ ಉಂಟು. ದೃಷ್ಟಿ ಎಲ್ಲಿದ್ದಂಚಿ ತೋಂದಲೆ ಅಲ್ಲ ಮಸ್ತ್ ಬುದ್ಧಿವಂತಿಕೆ ಎಲ್ಲ ಉಂಡು, ಸ್ವಪ್ರಯತ್ನ ಉಂಡು, ಸ್ವಪ್ರತಿಭೆ ಮೇನ್ ಸ್ವಪ್ರತಿಭೆ ಉಂಡು, ಬೊಕ್ಕ ಸ್ವಪ್ರಯತ್ನ ಉಂಡು, ಸ್ವಪರಿಶ್ರಮ ಏರು ಪ್ರಯತ್ನೋಡು ಸರಿಯಾದ ಪ್ರಯತ್ನ ಅಂತ ನಾಲ್ಕು ಸಕ್ಸಸ್ ಆಪಿರಂಜ ಮೂಲ ದೃಷ್ಟಿ ಸಕ್ಸಸ್ ಆಪಲ್ಲೊಂದು ಸಕ್ಸಸ್ ಆಪಲ್ಲ. ಸೊ ಆಲ್ ದ ಬೆಸ್ಟ್. ಹ್ಯಾಟ್ಸ್ ಆಫ್ ಟು ದೇರ್ ಪೇರೆಂಟ್ಸ್. ಯಾಕಂದಾಗ ಅಲ್ಲಿ ಬೋತ್ ಪೇರೆಂಟ್ಸ್ ನಕ್ಲ ಒಟ್ಟಿಗೆ ಅಲ್ಲಲ್ಲ ಪರಿಶ್ರಮ ಉಂಡು, ಅಲ್ಲ 100% ಡೆಡಿಕೇಶನ್ ಇತ್ತಿನ ಹತ್ರ ಈತ್ ನೆಟ್ಟ ಅಲ್ಲಿ ಈತ್ ಬರದೆ ಕಾರಣ ಅಲ್ಲ ಸ್ಟಡೀಸ್ ಆವಡು ವಾ ವಿಷಯ ಆವಡು ಅಲ್ಲಿ 100% ಬಾಲೆ. ಸೊ ಮಾತೆರೆಗ್ಲ ದೃಷ್ಟಿ ದೇವಾನಂದ್ ಬಾಲೆಗ್ ನಿಖಲು ಓಟು ಮಂತಿನೇಕ್ ಥ್ಯಾಂಕ್ಸ್ ಫಾರ್ ಆಲ್ ದ ಬೆಸ್ಟ್ ದೃಷ್ಟಿ. ಆಲ್ ದ ಬೆಸ್ಟ್ ದೃಷ್ಟಿ ದೇವಾನಂದ್. ఇంకా బాలిని తూదు దాగా పంపునుందే ಗೊತ್ತಾಗ್ಬಿಡಿ ఇంకా ಆತು ಖುಷಿ ಆವೊಂದುಂಡು ಆರು ಜಿಂಕೆದಲ ಕನೆ ಜಿಂಜ ಆರು ಆಕ್ಟಿವ್ ಎಂಕಲ ಬಾಲೆ ಆರು ಒಂಜಿ ಎಂಕಲ ಇಂಜಿ ಡ್ಯಾನ್ಸ್ ಈತು ಮಿತ್ತು ಬತ್ತಿನ ಎಂಕ ಖುಷಿಟ್ಟು ನಲಿಪುಗ ಅಂದ ತೋಜಿನಿ ಎನ್ನ ಪ್ರಾಯಲ ಮರೆತು ಪೋಪುಡು ಎಂಕಲ ಎಂಕೊಂಜಿ ಪೋವಡು ಉಂದಲ ಮನಸ್ಸು ಇತ್ತಿನಿತ ಓಲೋಲ್ ದೀತೇವೆ ಅಂಚಾದಿ ಕೊರೋನಾಗು ನೆರೊಂದುಲ್ಲ ಯಾನ್ ದೇವೇರು ಎನ್ನ ಬಾಲೆನು ಡ್ಯಾನ್ಸ್ ನನಾತು ದುಂಬುಕೊನೋಡು ಯಾನ ದೇವೇಡು ನಟ್ಪೆ ಅಲ್ಲಿನ 5 ವರ್ಷಕ್ಕೂನಾಗನೇ ಓಲ್ ಫಂಕ್ಷನ್ ಎತ್ತೊಂದು ಹೋದಲ್ಲ ಅಲ್ಲಿ ಮ್ಯೂಸಿಕ್ ಸೌಂಡ್ ಕೇಳಿ ಕೂಡಲೇ ಡ್ಯಾನ್ಸ್ ಮಾಡ್ತೋಗಿತ್ತು. ನಮ್ಮ ಟಿವಿ ಅಲ್ಲಿ ಬರೋದಿಲ್ಲ ಅಲ್ಲಿ ಬಾಲೆ ಇತ್ತು ಫೈನಲ್ ಮುಟ್ಟಿದಲು ಆ ಬಾಲೆನ ದೇವೇರು ಎಡ್ಡ ರೀತಿ ನಡಪ ಒಂದು ಅಲ್ಲಿ ವಿನ್ನರ್ ಆದ ಬರ್ಕೊಂಡು ಬಂದು ಅಲ್ಲಿಗೆ ಆಶೀರ್ವಾದ ಕೊಡೋದಿಲ್ಲ. ಯಾನು ಜಯಶ್ರೀ ಎನ್ನ ಮೂಕ್ಯದ ಬಾಲೆ ದೃಷ್ಟಿ ನಮ್ಮ ದೃಷ್ಟಿಗೆ ಎಲ್ಲೆದಿಂಚಲ್ಲ ಡ್ಯಾನ್ಸ್ ಮಸ್ತ್ ಇಷ್ಟ ಬಂಡ ಏಪತ್ತುಂಡಲ್ಲ ಡ್ಯಾನ್ಸ್ ಬಂತಂದೆ ನನ್ನ ಟ್ಯಾಲೆಂಟ್ ಅಂತೂ ಎಂಕಲಲ್ಲಿ ಕ್ಲಾಸಿಗೆ ಸೇರಾಯ ಅಲ್ಪಲ್ಲ ಅಂಚೆನೆ ಮಾತೆರಡಲ್ಲ ಅಲ್ಲಿಗೆ ಅಪ್ರಿಸಿಯೇಷನ್ ತಿಕ್ಕೊಂಡು ಎಡ್ಡೆ ಮನ್ಕು ಅದು ಫೈನಲ್ಸ್ ಇಡ್ಲ ವಿನ್ ಆದ ಬರಡು ಬಂಡದು ಲವ್ ಯು ಆಲ್ ದ ಬೆಸ್ಟ್. ಬೊಕ್ಕ ಡ್ಯಾನ್ಸ್ ಅವಾರ್ಡ್, ಸ್ಟಡೀಸ್ ಅವಾರ್ಡ್, ಮ್ಯೂಸಿಕ್ ಅವಾರ್ಡ್, ಡ್ರಾಯಿಂಗ್ ಅವಾರ್ಡ್ ಒಯ್ಟ್ಲಾಲೆಗ್ 100% ಆಲ್ ದ ಬೆಸ್ಟ್ ದೃಷ್ಟಿ. ಹಾಯ್ ಇಲ್ಲರ್ ಪುರತು ಇರತ್ತೆ ಮಾತೆರ್ಲ ಮಸ್ತ್ ಎಕ್ಸೈಟ್ ಆದುಲ್ಲೇರು ಯಾನ್ ಮೈ ಸೆಲ್ಫ್ ಡ್ಯಾನ್ಸ್ ಈ ಫಿನಾಲಿಗೆ ಮಸ್ತ್ ಎಕ್ಸೈಟ್ ಆದುಲ್ಲ ಆ್ಯಂಡ್ ಹಾರ್ಡ್ ವರ್ಕ್ ಕೊರ್ಪೆ ಆ್ಯಂಡ್ ಮಾಮಿ ಸಮೇತ ಮಸ್ತ್ ಎಕ್ಸೈಟ್ ಆದುಲ್ಲೇರು ಪೂರ ಲಿಂಕ್ ಪ್ರೇಮ್ ಅಂತಂದುಲ್ಲೇರು ಯಾನ್ ವಿನ್ ಅವಾರ್ಡು ಒಂದು ಆ್ಯಂಡ್ ಡ್ಯಾನ್ಸ್ ಟು ಡ್ಯಾನ್ಸ್ ಜೂನಿಯರ್ಸ್ ಜರ್ನಿ ಮಸ್ತ್ ಸೂಪರ್ ಆದಿತ್ತು ಪೂರ ರೌಂಡ್ಸ್ಗೆ ಹಾರ್ಡ್ ವರ್ಕ್ 100% ಕೊಡ್ದೆ ಇದೆ ಫೈನಲ್ಸ್ ಮುಟ್ಟ ಬಾಯಿದೆ
ಪೂರ ರೆಗ್ಲ ಹೆಂಗೆ ಸಪೋರ್ಟ್ ಮಾಡ್ತಿನಕ್ಲೆ ಪೂರ ರೆಗ್ಲ ಥ್ಯಾಂಕ್ ಯು ಬೊಕ ನಮ್ಮ ಟಿವಿಗೆ ಹೆಂಗೆ ಈ ಪ್ಲಾಟ್ಫಾರ್ಮ್ ಕೊರ್ನೆಕ್ ಥ್ಯಾಂಕ್ ಯು. Hi, I'm Gautam. I'm Christina, choreographer from Falcons Dance School. Christina Dance to Dance finals ಆಯ್ತು. ಮಸ್ತ್ ಹಾರ್ಡ್ ವರ್ಕ್ ಮಾಡ್ಕೊಂಡು ಮಸ್ತ್ ಓಟ್ಲ ಬೈದದ್ದು ಅಂಚನೆ ತೋಲು ಏನು ಹಾರ್ಡ್ ವರ್ಕ್ ಮಾಡ್ಕೊಂಡು ಡಾನ್ಸ್ ಟು ಡಾನ್ಸ್ ರಿಯಾಲಿಟಿ ಶೋಗೋಸ್ಕರ ಅಲ್ಲಿ ವೆಯ್ಟ್ ಲಾಸ್ಲ ಬಂದದ್ದು ಅಂದರೆ ಡಾನ್ಸಿಗೆ ಬಂಗಾರ ಬಂದಿದ್ದು and she is doing all the hard work. Hope she wins and comes up with flying colors. காசு வாங்குறீங்கல்ல வேகமாடியா மஜாப்பா இதா ஏய் எடுடா வாடா பாத்தி கம்மி ஓகே சார் டீச்சர்
ತನಕ ಎಲ್ಲರೂ ಏನೋ ಒಂದು ಮಾಡಿ ಟ್ರೈ ಮಾಡ್ತಿದ್ರು, ಬಟ್ ಸಮಥಿಂಗ್ ಡಿಫ್ರೆಂಟ್. ಡಿಫ್ರೆಂಟ್ ಅದೇ ಒಂದ್ ಇವತ್ತೆಲ್ಲ ರೀತಿಯಲ್ಲಿ ಒಂದಕ್ಕಿಂತ ಸ್ಟೇಜ್ ಅನ್ನ ಒಂದು. ಧೂಳೆಬ್ಸ್ಬಿಟ್ಲು ನಮ್ಮ ದೃಷ್ಟಿ. ದೃಷ್ಟಿಗೆ ದೃಷ್ಟಿ ಬೊಟ್ಟಿಟ್ಟಿದಾರಲ್ಲ, ಯಾಕೆ? ಓಕೆ, ದೃಷ್ಟಿಗೆನೆ ದೃಷ್ಟಿ ಬೀಳ್ಬಾರ್ದಂತ ದೃಷ್ಟಿ ಬೊಟ್ಟಿಟ್ಟಿದ್ದಾರೆ. ವಾ ವಾ ಕ್ಯಾ ಬಾತ್ ಹೈ ಯಾರ್. ಏನ್ ಶಾಯರಿ ಹೇಳ್ಬಿಟ್ರು. ಓಕೆ, ವೆಲ್, ನಾವು ಎಂಜಾಯ್ ಮಾಡ್ತಾ ಇದ್ವಿ, ನಮ್ಮ ಹೋಲ್ ಆಡಿಯನ್ಸ್ ಎಂಜಾಯ್ ಮಾಡ್ತಾ ಇದ್ರು. ನಮ್ಮ ತ್ರಿಮೂರ್ತಿಗಳು ಏನಾಯ್ತೋ ಗೊತ್ತಿಲ್ಲ, ಅವ್ರ ಹತ್ರ ಒಂಚೂರು ಮಾತಾಡ್ಸಿ ಬರುವ. ಅಂಡ್ ಆಲ್ಸೋ ಹೋಲ್ ಟೀಮ್, ನಿಮ್ಮ ಎನರ್ಜಿ ಮಾತ್ರ ಆಸಮ್. ಎಸ್, ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ದೃಷ್ಟಿ, awesome energy. ಫೈನಲಿಸ್ಟ್ ಆಗಿದ್ದೀರಿ. ಕಂಗ್ರಾಚುಲೇಷನ್ಸ್. ಯಾರದೇ ದೃಷ್ಟಿ ಆಗೋದು ಬೇಡ ನಿಮ್ಗೆ, ಆಯ್ತಾ? ಓಕೆ, ಈ ದೃಷ್ಟಿಯ ಪರ್ಫಾರ್ಮೆನ್ಸ್ ಹೇಗಾಯ್ತು ಅಂತ ಹೇಳಿ ಎದುರುಗಡೆ ಕೂತಿರುವಂತಹ ದೃಷ್ಟಿ ಬೊಂಬೆ ಹತ್ರ ಕೇಳೋಣ. ಆಶಿಕಾ ಮೇಡಮ್. ಹಾಯ್ ದೃಷ್ಟಿ. ಹಲೋ ಮ್ಯಾಮ್. ನನಗೆ ಅಂತೂ ಫುಲ್ ಖುಷಿ ಆಯ್ತು ನಿಮ್ಮ ಡ್ಯಾನ್ಸ್ ನೋಡಿ. ಲಾಸ್ಟಿಗೆ ಬಂದು ನಾನು ಕುಣಿವ ಅಂತ ಆಯ್ತು. ಬನ್ನಿ ಅಲ್ವಾ. ಫುಲ್ ಟೀಮ್ ಅವರ್ಸ್ ಒಳ್ಳೆ ಎಂಜಾಯ್ ಮಾಡ್ಕೊಂಡೆಲ್ಲ ಡ್ಯಾನ್ಸ್ ಮಾಡ್ತಿದ್ರು. ನನಗೆ ತುಂಬ ಖುಷಿ ಆಯ್ತು. ಆಲ್ ದ ಬೆಸ್ಟ್ ಪುಟ್ಟ. ಥ್ಯಾಂಕ್ ಯು ಆಶಿಕಾ. ಓವರ್ ಟು ಕಿಶೋರ್ ಸರ್, ನಿಮ್ಗೆ ಹೇಗಾಯ್ತು ದೃಷ್ಟಿ ಪರ್ಫಾರ್ಮೆನ್ಸ್? ಹಾಯ್ ದೃಷ್ಟಿ, ಪರ್ಫಾರ್ಮೆನ್ಸ್ ತುಂಬ ಒಳ್ಳೆಯದಿತ್ತು, ತುಂಬ ಒಳ್ಳೆಯದಿತ್ತು. ಥ್ಯಾಂಕ್ ಯು ಸರ್. ಆದರೆ ನಾನು ಯಾವಾಗ ಹೇಳ್ತೇನೆ ದೃಷ್ಟಿ, ಯಾಕೆಂದರೆ ನಂದು ಒನ್ ಆಫ್ ದ ಫೇವ್ರೇಟಲ್ಲಿ ಬರ್ಬೋದು ಅಂತ. ಯಾಕೆಂತೇಳಿ ಯಾವ ಡ್ಯಾನ್ಸ್ ಕೊಟ್ಟರೆ ಸಹ ಒಂದೇ ಲೆಕ್ಕದಲ್ಲಿ ಒಂದೇ ಸ್ಟೈಲ್, ಅದು ಕಥಕ್ ಇರ್ಬೋದು, ಬಾಲಿವುಡ್ ಇರ್ಬೋದು, ಹಿಪ್ ಹಾಪ್ ಇರ್ಬೋದು, ಏನು ನೋಡೋದಿಲ್ಲ, ಆರಾಮ್ಸೆ ಮಾಡ್ಕೊಂಡು ಹೋಗ್ತಾಳೆ. ಇವತ್ತು ಸಹ ಹಾಗೆ ದೃಷ್ಟಿ ಪರ್ಫೆಕ್ಟ್ ಇತ್ತು. ಓಕೆ, ಆಲ್ ದ ಬೆಸ್ಟ್ ದೃಷ್ಟಿ. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ವಿಶಾಲ್, ಓವರ್ ಟು ಯು. ದೃಷ್ಟಿ, ಹಲೋ ಸರ್. ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ నుంచి దృష్టి తెత్తిన జాస్తి అన్నది ఇల్లడదా మస్తు బచ్చిదల దృష్టి ಸರ್. ಅದೇ ಸರ್, ಮಾತನ್ನೆಲ್ಲ ದೃಷ್ಟಿ ಬೂಡ್ದುಂಡು. ದೃಷ್ಟಿ ಬೂಡ್ದುಂಡು, ದೃಷ್ಟಿ ದೈದಿನ ಸರಿಯಾತಜಿ ಅಮ್ಮಾಡಬಹುದು ಕರೆಕ್ಟ್ ಬಂದು ಸರಿಯಾದ ದೆಪ್ಪುಲೆ ದೃಷ್ಟಿನ ಅಮ್ಮ ಒಲ್ಲೇರು. ನಾನೊಂಚೂರು ಕರೆಕ್ಟೆಡ್ ಏನಿಬೋದು ದೃಷ್ಟಿ ದೆಪ್ಪುಲವೇ. ಎಸ್ ದೃಷ್ಟಿ ಸೂಪರ್. ಥ್ಯಾಂಕ್ ಯು ಸರ್. ಆಲ್ ದ ಡ್ಯಾನ್ಸರ್ಸ್ ಎಡಾತ ಮಸ್ತ್ ಸೂಪರ್. ಥ್ಯಾಂಕ್ ಯು ವಿಶಾಲ್, ಥ್ಯಾಂಕ್ ಯು. ದೃಷ್ಟಿ, ಹಾಂ ಹೇಳಿ. ನಾನೇ ದೃಷ್ಟಿ ಅಂತ ತಿಳ್ಕೊಳ್ಳಿ, ಹೇಳಿ, ನಾನು ರಿಪ್ಲೈ ಮಾಡ್ತೀನಿ. ಇನ್ನ ಫುಲ್ ಪರ್ಫಾರ್ಮೆನ್ಸ್ ಮಸ್ತ್ ಇಟ್ಟಿದ್ದೀನಿ, ಬಟ್ ನನ್ನ ಫೇವ್ರೆಟ್ ಪಾರ್ಟ್ ಬಂದು ಈ ಟಪಂಗುಚ್ಚಿ ಮಲ್ತಾರತ್ತೆ ನಾವು ಫೇವ್ರೆಟ್ ಸ್ಟೈಲ್. ಥ್ಯಾಂಕ್ ಯು. ನಮ್ಮನ್ನ ಏನು ಗೊತ್ತುಂಟಾ, ನೀವು ಅಲ್ಲಿ ಕಮೆಂಟ್ಸ್ ಕೊಡ್ತಾ ಇದ್ರಿ, ಇವರ ದೃಷ್ಟಿಯನ್ನು ಹೀಗೆ ಇಟ್ಕೊಂಡಿದ್ದಾರೆ, ಪಕ್ಕದಲ್ಲಿ ನೀವೇ ಇದ್ದೀರಾ ಅಂತ ತಿಳ್ಕೊಂಡವರು. ನೋಡಿ, ಅವರು ಹೇಳ್ಬೇಕು, ನನಗೆ ಹೇಳಿದ್ದು, ನನಗೆ ಡೈರೆಕ್ಟಾಗಿ ಹೇಳಲಿಕ್ಕೆ ಆಗೋದಿಲ್ಲಲ್ಲ, ದೃಷ್ಟಿ ಹೆಸರು ಹೇಳ್ತಾ ಇರೋದು ಅಷ್ಟೇ. ಓಕೆ, ದೃಷ್ಟಿ ನಿನ್ನ ಜೊತೆ ಯಾರು ಬಂದಿದ್ದಾರೆ ಇವತ್ತು? ಓಕೆ, ಫುಲ್ ಫ್ಯಾಮಿಲಿ ದಯವಿಟ್ಟು ಸ್ಟೇಜಿಗೆ ಬರಬೇಕು. ದೃಷ್ಟಿಯ ಫ್ಯಾಮಿಲಿ. ಸ್ವಲ್ಪ ಟೆಕ್ನಿಕಲ್ ಟೀಮಲ್ಲಿ ರಿಸರ್ಚ್ ಮಾಡಿದವಾಗ ಇವಳಿಗೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇರುವಂತ ಅವರ ಫ್ಯಾಮಿಲಿ ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ಬರ್ಬೇಕಂದ್ರೆ ಅದು ಕೋರಿಯೋಗ್ರಾಫರ್ ಯಾರು? ಗೌತಮ್ ಸರ್ ಮತ್ತು ಸ್ವಪ್ನ ಮ್ಯಾಮ್. ಓಕೆ, ಗೌತಮ್ ಸರ್ ಅಂಡ್ ಸ್ವಪ್ನ ಮೇಡಮ್, ನೀವು ಕೂಡ ಸ್ಟೇಜಲ್ಲಿ ಬನ್ನಿ. ಅಂಡ್ ಆಲ್ಸೋ ನಮ್ಮ ದೃಷ್ಟಿ ಅವರ ಫ್ಯಾಮಿಲಿ. ಈ ಪ್ಲೇಸ್ ನಿಮ್ಗೆ. ಈಗ ದೃಷ್ಟಿ ಮತ್ತು ದೃಷ್ಟಿ ಮಾಮಿ ಒಂದು ಸ್ಟೆಪ್ ಮಾಡಬೇಕು. ಓಕೆ, ಅಮ್ಮ ರೆಡಿ ಅಲ್ಲ? ಐ ವಾಂಟ್ ಮೈ ಹೋಲ್ ಫ್ಯಾಮಿಲಿ ಟು ಡು. ಫ್ಯಾಮಿಲಿ ಕೂಡ ಬನ್ನಿ ಬನ್ನಿ. ಯಾರೆಲ್ಲ ಇದ್ದಾರೆ? ಅಪ್ಪ, ಅಮ್ಮ, ಅಕ್ಕ, ಫ್ಯಾಮಿಲಿ. ಏನ್ ರಿಹರ್ಸಲ್ ಏನಿಲ್ಲ ಸರ್, ಬಿಸಾಡೋದು ಅಷ್ಟೇ. ಚಮಕಾಯಿಸಿ ಚಿಂದಿ ಉಡಾಯಿಸಿ ಮತ್ತೇನು ಮಾತಾಡೋಂಗಿಲ್ಲ ಈಗ. ಕ್ಲಾಪ್ಸ್ ಆಡಿಯನ್ಸ್. என்ன அடிக்கிறீங்க? காசு வாங்குறீங்கல்ல, வேக மாடியா. மஜாப்பா மஜாப்பா. இதா 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 இதா. ஏய் ரெடிடா, வாடா. பாத்தி கம்மி. ஓகே. ಕೋರಿಯೋಗ್ರಾಫರ್ ಲಾಸ್ಟ್ ಅಲ್ವಾ? ಬರಲಿ ಅವರ ಜೋರಾಗಿ ಚಪ್ಪಾಳೆ ನಮ್ಮ ದೃಷ್ಟಿ ಅವರ ಫ್ಯಾಮಿಲಿಗೆ ಅಂಡ್ ಸ್ಪೆಷಲಿ ಅವರ ಮಾಮಿಗೆ. ಎಸ್, ಈಗಾಗಲೇ 7 ಪರ್ಫಾರ್ಮೆನ್ಸ್ ಮುಗ್ದಿದೆ. ಎಂಡಲ್ಲಿ ಬಾಕಿ ಇರೋದು ಖಾಲಿ ಒಂದೇ ಪರ್ಫಾರ್ಮೆನ್ಸ್. ಎಸ್, ಫಿನಾಲೆ. 7 ಜನ ತೂಳೆಪ್ಸಿ ಆಗಿದೆ. 8ನೇವರು ಇನ್ನೇನು ಸ್ವಲ್ಪ ಇಟ್ಟರೆ ಸ್ಟೇಜ್ ಅನ್ನು ಹೊಡೆಯೋ ಅಷ್ಟಮಿ ಅಲ್ವಾ ಇವತ್ತು? ಅಷ್ಟಮ
ಜನ್ಮಾಷ್ಟಮಿ ದಿನ 8 ಪರ್ಫಾರ್ಮೆನ್ಸು ಅದೃಷ್ಟ ಸಂಖ್ಯೆ. ಎಸ್ ಹೌದು, ಖಂಡಿತವಾಗಿ ಕೂಡ ಇನ್ನು ಉಳಿದಿರುವಂತಹ ಒಬ್ಬರು ಹೇಗೆ ಚೆಂದಿ ಚಿತ್ರಾನ್ನ ಧೂಳೆ ಬಿಸ್ತಾರ ಅನ್ನೋದೇ ನಾವು ವೇಟ್ ನೋಡ್ಬೇಕು. ಮಾಡ್ತಾ ಇದೀವಿ, ಜಡ್ಜಸ್ ವೇಟ್ ಮಾಡ್ತಾ ಇದ್ದಾರೆ, ನಾವೆಲ್ಲ ಆಡಿಯನ್ಸ್ ವೇಟ್ ಮಾಡ್ತಾ ಇದ್ದಾರೆ. ಮತ್ತೆ ಯಾಕೆ ತಡ ಮಾಡೋದಲ್ವಾ? ಎಸ್ ಅವ್ರನ್ನ ಕರೆಯುವಲ್ಲ. ಎಸ್ ಎಸ್ ಸರ್, ಒನ್ಸ್ ಅಗೇನ್ ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿಕೊಳ್ಳೋಣ. ಕಂಟೆಸ್ಟೆಂಟ್ ನಂಬರ್ 8 ನೀಲ್ ಆನ್ ಸ್ಟೇಜ್ ಪ್ಲೀಸ್. First of all, I am happy to know that Master Neil has cleared as the finalist of the Dancer to Dance competition conducted by Namma TV, and I am happy that he is contesting in that the whole final contest. And I would like to first of all congratulate Master Neil for achieving that feat, and wishing him all the best for the final round of this contest. I'm sure he will come out in flying colors. About Master Neil, he is a very talented student. He is studying just now in 5th standard. He is talented in dancing, acting. He is very good in singing, and he is also good at skating, and at the same time he is good in studies. So I wish that he blossoms in all his talents and becomes a great personality as he grows up. So, congratulations. Thank you, sir. Yeah, well done. Hi, hello, यान प्रीतिदा नील मधुराज यान इथे Dance to Dance season 2 finalist आतुल्ले इथे practice जोरुटुंडु बुक्क ಎಂಕ್ ಡ್ಯಾನ್ಸಿಂಗ್ ಪಂಡ ಮಸ್ತ್ ಇಷ್ಟ. ಡ್ಯಾನ್ಸಿಂಗ್, ಸಿಂಗಿಂಗ್, ಸ್ಕೇಟಿಂಗ್, ಸ್ವಿಮ್ಮಿಂಗ್, ಆ್ಯಕ್ಟಿಂಗ್, ಮಾಡೆಲಿಂಗ್ ಪೂರ ಇಷ್ಟ. ಮಾಡೆಲಿಂಗ್ ಏನು ರೆಡ್ ಫೈನಲಿಸ್ಟ್ ಆತುಲ್ಲ ಇತ್ತೆ ಒಂದು ಓಲ್ ಪಂತ್ ಪ್ಲೇಸ್ ಪಂತಿ ಜರಿತ್ತಲ್ಲ ಬುಕ್ಕ ಸಿಂಗಿಂಗ್ ಒಂಜಿ ರೆಡ್ ಲೈನ್ ಪನ್ಪೆ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು. ಡ್ಯಾನ್ಸ್ ಟು ಡ್ಯಾನ್ಸ್ ಸೀಸನ್ 2 ಜಡ್ಜಸ್ ಮೂಜಿಡೋಲ್ಲ ಮಸ್ತ್ ಇಷ್ಟ. ಆ್ಯಂಕರಿಂಗ್ ಟು ಪೂರ್ವ್ಯಕ ಮಸ್ತ್ ಇಷ್ಟ ಎಂಕ್ ನಮ್ಮಮ್ಮ ಬುಕ್ಕ ಡಾಡ ಪೂರೆಲ್ಲ ಮಸ್ತ್ ಸಪೋರ್ಟ್ ಕೊರೊಂದುಲ್ಲೇರು. ಬುಕ್ಕ ಸ್ಕೂಲ್ ಟು ಪೂರ ಟೀಚರ್ಸ್ ಪ್ರಿನ್ಸಿಪಲ್ ಪೂರೆಲ್ಲ ಮಸ್ತ್ ಸಪೋರ್ಟ್ ಕೊರೊಂದು ಉಲ್ಲೇರು. ಬುಕ್ಕ ಫೇವ್ರೆಟ್ ಲೈನ್ ಪ್ರಾಕ್ಟೀಸ್ ಪೂರ ಮಸ್ತ್ ಎಡ್ಡಾತಂಡು ಇತ್ತೇನು ಫಿಂಗರ್ ಕ್ರಾಸ್ ಅಂತಂದಿಲ್ಲ. ಏನಪ್ಪದರ ಮಧುರಾಜ್ ಜಿ ಅಂದ್ರೆ ನನ್ನ ವೈಫ್ ಜಯಲಕ್ಷ್ಮಿ, ಯಾನ್ ನೀಲ್ನ ಡ್ಯಾಡ್ ಒಂದು ನೀಲ್ನ ಮಮ್ಮ. ಇಂಕ ಮಸ್ತ್ ಎಫರ್ಟ್ ಪಾಡೋದಿಲ್ಲ, ನೀಲ್ನ ಮಸ್ತ್ ಎಫರ್ಟ್ ಪಾಡೋದಿಲ್ಲ ಈ ವಿನಾಲಿ ವಿನ್ ಆದರೆ. ವಿನ್ನಿಂಗ್ ಈಸ್ ನಾಟ್ ಕಂಪ್ಲೀಟ್ ಬಟ್ ಪಾರ್ಟಿಸಿಪೆಂಟ್ ವಾಸ್ ಮೇನ್. ಸೊ ಇತ್ನೆಟ ಪಾರ್ಟಿಸಿಪೇಟ್ ಮಂತಿದೆ ನನ್ಲ ಪಾರ್ಟಿಸಿಪೆಂಟ್ ಮಂತುವೆ ಮೀಡಿಯಾದಕ್ಕೂ ಮಸ್ತ್ ಸಪೋರ್ಟ್ ಮಂತೇರು. ಇತ್ನೆಟ ವೋಟಿಂಗ್ಲ ಮಸ್ತ್ ಸಪೋರ್ಟ್ ಮಂತ ಇಂಚೇನ ಸಪೋರ್ಟ್ ಮಂತಂದು ಪ್ಲೇ ನಮಗಕ್ಕೆ. ಥ್ಯಾಂಕ್ ಯು. ಬಟ್ ಐ ನ್ಯಾಷನಲ್ ಮಾಡೆಲ್ ಐಕನ್ ಪಂಡ ಮೈಸೂರು ತೋಯಿ ಟೀಮಿಗೆ ಸೆಲೆಕ್ಟ್ ಆದೆ. ಐಲ್ಲ ಫಿನಾಲೆ ಟೂಲೆ ಬಟ್ ಮ್ಯಾಗ್ನಮ್ ಮಾಡೆಲಿಂಗ್ಲ ಫಿನಾಲೆ ಟೂಲೆ ಇಸ್ ನೆಕ್ಸ್ಟ್ ಮಂತ್ ಫಿನಾಲೆ ಉಂಟು ಮೈಸೂರು. ಬೊಕೊಂಜಿ ಫಿನಾಲೆ ಹಾಸನ ಟೂಲು ಐಟ್ ಐ ಟ್ರೈ ಮಾಡ್ತದೆ ಬಟ್ ಈ ಲಾಕ್ಡೌನ್ ಏನಾದ್ರೆ ನಾವು ಪೋಸ್ಟ್ಪೋನ್ ಆಗುದು. ಇಲ್ಲ ಬಸ್ ನಾಟಿ ಸ್ಕೂಲ್ ಇಟ್ಲ ನಾಟಿ ಎಲ್ಲ ಮಸ್ತ್ ನಾಟಿ ಮಸ್ತ್ ಏಪತ್ತುಂಡ್ಲ ಗೊಬ್ಬೊಂದು ಟಾಯ್ಸ್ ಮಸ್ತ್ ಫೇವ್ರೇಟ್ ಆಯ್ನ ಮಸ್ತ್ ಟಾಯ್ಸ್ ಉಂಡು. ಬೊಕ್ಕ ಹಾರ್ಡ್ ವರ್ಕ್ ಮಂತುಂಡೆ ಆಯ್ನ ಡ್ಯಾನ್ಸರ್ಸ್ ಮಸ್ತ್ ಸಪೋರ್ಟ್ ಮಂತುಂಡೆ ಆಯ್ನ ಟೀಮ್ ತತ್ಲು. ಬಟ್ he is very not in school also. I only school la jeno kulla alpa kulluji and teachers must support mandula ikuda. ಪ್ರಮೋದ್ ಸರ್ ಬೊಕ್ಕ ದೀಕ್ಷಿತ್ ನಕ್ನ ಟೀಮ್ ಮಸ್ತ್ ಸಪೋರ್ಟ್ ಮಂತೊಂದು ಇತ್ತೆ. ಸೊ ಅಕ್ಕಲ ಡೇ ಅಂಡ್ ನೈಟ್ ವರ್ಕ್ ಮಂತೊಂದು ಲೇಟ್ ನೈಟ್ಲ ಪ್ರಾಕ್ಟೀಸ್ ಮಂತೊಂದು ಫೈನಲ್ ವಿನ್ ಆವಡು ನೆಕ್ಲು ಒಂಜಿ ಆಶಯ ಐ ವಿನ್ ಆವಡು ಆಲ್ ದಿ ಬೆಸ್ಟ್. ಬೆಸ್ಟ್ ಆಫ್ ಲಕ್. ಡ್ಯಾನ್ಸ್ ಮತ್ತು ಬಾರಿ ಇಂಟ್ರೆಸ್ಟ್ ಉಂಡು, ಬಾರಿ ಪ್ರಾಕ್ಟೀಸ್ ಮಾಡ್ಕೊ ಇಲ್ಲ. ಸೊ ఆయన ಬೆಳವಣಿಗೆತನ ಭಾರಿ ಖುಷಿ ಆಗ್ಬೋದು. ಮುಂಚೆ ದೇವರ ఆయన ದುಂಬ್ಕೊಳೋದು ಇವನ್ನ ಡ್ಯಾನ್ಸ್ ఒక ಪೂರ ಒಂಜಿ ಕಾರ್ಯಕ್ರಮಡ್ಲ ಮಾತ ಫೀಲ್ಡ್ ದುಂಬರಡ್ ಬಂದ ಆಶೆ ಇಕ್ಲನ ದೇವರಾಯ ಗೆಡ್ಡ ಬಂದು.
ನೀನು ಮದ್ದು ಲೆಕ್ಕನೆ ಮಸ್ತ್ ಟ್ಯಾಲೆಂಟೆಡ್ ಆಲ್ರೌಂಡರ್ ಕಣ ಎಲ್ಲಿ ಹಿಡ್ದಿತ್ತು ಒಂದಿಲ್ಲ ಎಂಕುಲು ಮಸ್ತ್ ಇಂಟ್ರೆಸ್ಟ್ ಹಾಕಲು ಮಮ್ಮಿ ಡ್ಯಾಡಿ ರಡ್ಜನ್ಲದ ತೊನ್ನ ಇಂಟ್ರೆಸ್ಟಿಗೆ ಸರಿಯಾದ ಆಯ್ಲ ಒಂಜಿ ಕೋಆಪ್ರೇಟ್ ಮಾಡ್ಕೊಡತ್ತೆ ಅಂಚಾದ ಆಯ್ನಿ ಈ ಲೆವೆಲ್ಗೆ ರೀಚ್ ಆತೆ ಮಸ್ತ್ ಹೆಮ್ಮೆ ಆಪುಂಡು ಇಂಕ್ಲೆಗೆ ಒಂಜಿ ಇಂಕಲ್ನ ಬಾಲೆ ಫೈನಲ್ಸ್ಗೆ ರೀಚ್ ಆತೆ ಭಾರಿ ಖುಷಿ ಆಪುಂಡು ఆయన డాన్స్ ಬಗ್ಗೆ ತಗೊಂಡಿಲ್ಲೆ ವಾಚ್ ಮಂತದಿಲ್ಲೆ ಭಾರಿ ಖುಷಿ ಉಂಡು ಆಲ್ ದಿ ಬೆಸ್ಟ್ ಆಲ್ ದ ಬೆಸ್ಟ್ इस जग की ताकत कहते हैं नारी आशीर्वाद देती इस जहान क्षमा करूं मैं तुम्हारे सारे पाप पर विनाश करूं जब सम्मान पे आए बात पूरे ब्रह्मांड की हूं मैं शक्ति जब भी कोई संकट आता है तो वो सदैव पुरुष के पास क्यों चली जाती? मेरी रक्षा स्वयं क्यों नहीं रखती? जब शिव की पत्नी शंकर का आधार को कार्य निशंका त्याग दे तो स्वयं शंकर बन जाती। वीरभद्र वीर वीरभद्र भद्र वीर
काल की देवी की क्रोध से सारे देवी देवता व्याकुल हो गया। कल तो महादेव की युक्ति में उनकी वक्त व्यास को तृप्त कर दिया। जिसका ना आदि है ना अंत, उस महाकाली माँ को शक्ति शक्ति प्रणाम। ಫಸ್ಟ್ ಆಫ್ ಆಲ್ ಇದು ಹುಡುಗಿ ಅಲ್ಲ ಹುಡುಗ ಅಲ್ವಾ? ಹೌದು. ನಾನು ಎಂಟ್ರಿ ಕೊಡುವಾಗ ನಾನು ನಾವು ಡಿಸ್ಕಷನ್ ಮಾಡ್ತಾ ಇದ್ದಿದ್ದು ಹುಡುಗನ ಹುಡುಗಿನ ಹುಡುಗನ ಮತ್ತೆ ಹುಡುಗ ನೇಮ್ ಅಲ್ಲಿ ಗೊತ್ತಾಯ್ತು, ನೀ ಇಲ್ಲ ಅಲ್ಲಿ ಹೇಳುವಾಗ ಗೊತ್ತಾಯ್ತು ಹುಡುಗ ಅಂತ. ಬಟ್ ಇಟ್ಸ್ ಎಂಡ್ ಅಂದ್ರೆ ಹೇಗಿತ್ತು ಲಾಸ್ಟ್ ಅಲ್ಲಿ ನಾವು ಮಾತ್ರ ಶಾಕ್ ಆಗೋದ್ವಿ. ಇಲ್ಲಿ ತನಕ ಜಡ್ಜಸ್ ಶಾಕ್ ಆಗ್ತಾ ಇದ್ರು, ಲಾಸ್ಟ್ ಅಲ್ಲಿ ನಾವು ಶಾಕ್ ಆದ್ವಿ. ಬಟ್ ಟೀಮ್ ಮೆಂಬರ್ಸ್ ಆಲ್ಸೋ ಡಿಡ್ ವೆರಿ ವೆಲ್. ದೇವಿ ಸ್ವರೂಪಲಾಗಿ ನಿಂತಿರುವಂತಹ ಈ ಕಂಟೆಸ್ಟೆಂಟ್ಗೆ ಅವೇ ಜೋರ ಚಪ್ಪಾಳೆ ನಿಮ್ಮೆಲ್ಲರ ಕೈಗಳಿಂದ ಬರಲಿ. ಆ ಕ್ಯಾರೆಕ್ಟರ್ ಅಲ್ಲಿ ಅವಳನ್ನೇ ನಾವು ದೇವತೆ ತರ ಭಾವಿಸ್ಕೊಂಡು ಬಿಟ್ವಿ. ಇದನ್ನ ಸೃಷ್ಟಿ ಮಾಡಿರುವಂತಹ ಸೃಷ್ಟಿಕರ್ತ ಯಾರು? ಇಟ್ ಮೀನ್ಸ್ ಕೋರಿಯೋಗ್ರಾಫರ್ ಪ್ರಮೋದ್ ಸರ್ ಮತ್ತೆ ದೀಕ್ಷಿತ್ ಸರ್. ಪ್ರಮೋದ್ ಸರ್ ಮತ್ತೆ ದೀಕ್ಷಿತ್ ಸರ್ ಎಲ್ಲಿದ್ರು ವೇದಿಕೆಗೆ ಬನ್ನಿ. ಈ ತರ ಮೈಥಾಲಜಿಕಲ್ ಪರ್ಫಾರ್ಮೆನ್ಸ್ ಅನ್ನ ಕ್ರಿಯೇಟ್ ಮಾಡೋದು ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ಪ್ರಮೋದ್ ಆಳ್ವ ಅಂಡ್ ದೀಕ್ಷಿತ್ ಸರ್ ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು. ಇಬ್ರು ದೀಕ್ಷಿತ್ ಒಂದು ಎಂಡಿಗಂತೂ ಅದ್ಭುತವಾದಂತಹ. ಈಚೆ ಬನ್ನಿ ಸರ್, ಈಚೆ ಬನ್ನಿ. ಇಷ್ಟು ಹೈ ವೋಲ್ಟೇಜ್ ಆಗಿರೋ ಒಂದು ಕಾನ್ಸೆಪ್ಟ್ ನಮ್ಗೆ ಆಕ್ಚುಲಿ ದಕ್ಷಿಣ ಕನ್ನಡದಲ್ಲಿ ಒಂದು ಮೈಥಾಲಜಿಕಲ್ ಪರ್ಫಾರ್ಮೆನ್ಸ್ ಅಂದ ತಕ್ಷಣ ಬರೋದೇ ಓಷನ್ ಕಿಡ್ಸ್, ಪ್ರಮೋದ್ ಆಳ್ವ ಟೀಮ್. ಹಿಪ್ ಹಾಪ್ ಅಂದ ತಕ್ಷಣ ಸಡನ್ಲಿ ನೆನಪಿಗೆ ಬರೋದು ಬಾಯ್ಸ್ ಝೋನ್. ಆ ಟೈಮಲ್ಲಿ ಎರಡು ಟೀಮು ಒಂದು ಹೊಸ ಒಂದು ಆವಿಷ್ಕಾರವನ್ನ ನಮ್ಮ ಕರ್ನಾಟಕಕ್ಕೆ ಕೊಟ್ಟಿರುವಂಥದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಬಾಯ್ಸ್ ಝೋನ್ ಟೀಮ್ ಅಂಡ್ ಪ್ರಮೋದ್ ಆಳ್ವ ಟೀಮ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ವೆರಿ 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 ವೆಲ್ ಪರ್ಫಾರ್ಮೆನ್ಸ್. ಅಂಡ್ ಈ ಹುಡುಗ ಅಂತೂ ಕೇಳುದೇ ಬೇಡ, ಸಖತ್ತಾಗಿ ನಾನೇ ಫ್ಯಾನ್ ಆದ ಒಂದು. ಓಕೆ, ನಾವು ಮಾತಾಡ್ತಾ ಇದ್ರೆ ತುಂಬಾ ಮಾತಾಡ್ಬಿಡ್ತೀವಿ ಅನ್ಸುತ್ತೆ. ಓಕೆ, ಜಡ್ಜಸ್ ಹತ್ರ ಕೇಳೋದನ್ನ ಕಿಶೋರ್ ಸರ್. ನೀಲ್ ಎಸ್ ಸರ್. ಕೊರಿಯೋಗ್ರಾಫರ್ಸ್ ಹತ್ರ ಕೇಳುವ ಹೇಗಾಗಿದೆ ಅಂತ. ದೀಕ್ಷಿತ್ ಎಡ್ಡೆ ಮಂತದೆ ದಬಣ ಇಂಗ್ಲೆಗ್ ಅವೇ ಉಂದಾಂಡು ಯಾನ್ ಹೆಚ್ಚಾದ ಪನೊಂದುಪ್ಪೆ ದಾದಾನ ಡಿಫ್ರೆಂಟ್ ಮನ್ ಪ್ಲೇ ಅಂಡ ನಾಗರಾಜ್ ಬಂದ್ಲೆಕ್ಕನೆ ಮೈಥಾಲಜಿ ಮಸ್ತ್ ಸಲ ತೂತೆಂಗೊಲ್ ಅಂಡ ಒಂದು ಮೈಥಾಲಜಿದ ಇನಿಕ್ಲ ಬೆಸ್ಟ್ ಪರ್ಫಾರ್ಮೆನ್ಸ್ ಪನೊಲಿ ದಬನ ನೀಲನ್ ಮಾತ್ರ ಒಂದು ಮನ್ನತ್ತೆ ನೀಲ್ ಎಡ್ಡ ಡಾನ್ಸರ್ ಹಿಂಗೆ ಗೊತ್ತಾಯ್ನ ಕಡು ಪುಣ್ಣುಲ ಮನ್ಪೋಲಿ ಬಂದ ಪ್ರೂವ್ ಅಂತದೆ ಮಾತ್ರ ಮಾತಾ ಡ್ಯಾನ್ಸರ್ಸ್ಲ ಒಂಜೇ ಲೆಕ್ಕೆತ್ತೇರು ಪ್ರೊಫೆಷನಲ್ ಒಂಜಿ ಪ್ರೊಫೆಷನಲ್ ಟೀಮ್ ಒಂದು ಪ್ರೊಫೆಷನಲ್. ವೆರಿ ಗುಡ್, ವೆರಿ ಗುಡ್ ನೀಲ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಓಕೆ, ಉಗ್ರ ಸ್ವರೂಪಿಯಾದಂತಹ ಕಾಳಿ ಇಲ್ಲಿದ್ದಾಳೆ, ಶಾಂತ ಸ್ವರೂಪಳಾದಂತಹ ಲಕ್ಷ್ಮಿ ಅಲ್ಲಿದ್ದಾಳೆ. ಮೇಡಮ್ ಹೇಗಾಯ್ತು ಪರ್ಫಾರ್ಮೆನ್ಸ್? ನೀಲ್ ಈ ಟೀಮಿಗೆ ನಾನು ದಾಲ ಪಂಡ ತಪ್ಪ ಆಪುಂಡು ಎಂಕ್ ಮಸ್ತ್ ಇಷ್ಟ ಆತೆ ಪಂಡ್ರೆಗ ದೀಕ್ಷಿತ್ ಸರ್ ಇರೆಗ ಲೇಡೀಸ್ ಏರು ಉಲ್ಲೇರತ್ತೆ ಅಕಲ್ ಬ್ಲೆಸ್ಡ್ ಸತ್ಯ ಪನ್ಪೆ ಮಸ್ತ್ ಸೂಪರ್ ಡ್ಯಾನ್ಸ್ ಮಾಡ್ತದಲ್ಲೇರ್ ಆ್ಯಂಡ್ ಪೂರ ಕ್ಲೀನ್ ಅಬ್ಸರ್ವ್ ಮಂತ್ ಅಕ್ಲ ಎಕ್ಸ್ಪ್ರೆಷನ್ ಆವಡ್ ಕಾಸ್ಟ್ಯೂಮ್ ಆವಡ್ ಹೆಂಗೆ ಮಸ್ತ್ ಇಷ್ಟ. ಆ್ಯಂಡ್ ನೀಲ್ ಯು ಆರ್ ಲುಕಿಂಗ್ ವೆರಿ ಪ್ರಿಟಿ.
Yeah. Thank you, ma'am. Full blue ತೋಜಂದಿಲ್ಲ. Yes, yeah, all the best. Thank you, Ashika. Thank you. Over to Vishal. Irregenchand performance. ನೀಲ್ Yes, sir. ನೀಲ್ನ ಇನ್ನು ಕ್ಯಾರೆಕ್ಟರೇ ಬೇತೆ ಫುಲ್ ಕಂಪ್ಲೀಟ್ ಚೇಂಜ್ ಯಾನ್ ಫಸ್ಟ್ ಡಾನ್ಸ್ ಆಂದುಪ್ನಾಗ ನೀಲ್ ಓಲುಂದೆ ನಾಡೊಂದುಲ್ಲೆ Exactly. ಮಾತಿರ್ಲ ಅವೇನೆ ಬಂತು. ನೀಲಿಂದ ಬಂತೇನೆ ಅನೌನ್ಸ್ಮೆಂಟ್ ಬಂದೆ ನೀಲಿಂದ ಆನ ನೀಲ್ ತೋಜೊಂದಿಜ್ಜೆ ಬಟ್ ಆಯನ ಎಂಟ್ರಿ ಇತ್ತಿನದೆ ಮಸ್ತ್ ಗ್ರ್ಯಾಂಡ್ ಆದಿತ್ತು ಸೂಪರ್ Thank you, sir. ಡಾನ್ಸರ್ಸ್ ಆಲ್ಸೋ ವೆರಿ ಗುಡ್ ಸೂಪರ್ ನೀಲ್ ಆಲ್ ದ Thank you, ಬೆಸ್ಟ್ sir. ಆಲ್ ದ ಬೆಸ್ಟ್ Thank you, Vishal. Yes. ನಮನ ಹೇಗಾಯ್ತು ನಿಮಗೆ? ನೀರು ಮಸ್ತ್ ಎಡ್ಡೆ ಮಲ್ತಾರೆ ಬೊಕ ಇನ್ನು ಎಕ್ಸ್ಪ್ರೆಷನ್ಸ್ ಪೂರ ಮೇಕಪ್ ಗೊತ್ತಾಗುತ್ತೆ ರುದ್ರಾವತಾರ. Thank you, ma'am. ಬೊಕ ಟೀಮ್ ಫೋರ್ಸ್ ಮಸ್ತ್ ಒಟ್ಟಿಗೆ ಬಾನಿ ಗೊತ್ತಾಗುತ್ತೆ ಆ ಪವರ್ಫುಲ್ ಆ ಜೋಶ್ ಅದು ಮಸ್ತ್ ಇದೆ. Thank you, ಎಸ್ ma'am. ಎಸ್ ಒಂಚು ಅಪ್ರಿಸಿಯೇಷನ್ ಅಂತೂ ಹೋಲ್ ಟೀಮ್ಗೆ ಪೋಡು ಅಕ್ಕಲ್ನ ಸಪೋರ್ಟ್ ಇಚ್ಚಂದಿದ ಅಲ್ಲ ಇಜ್ಜಿ ಖಂಡಿತವಾದ್ಲ ಅವರ ಜೋರಾಯಿನಂಚಿನ ಕ್ಲಾಪ್ಸ್ ಬರ್ಡ್ ಹೋಲ್ ಟೀಮ್ಗೆ ದಯಪನಗ ಕಂಪ್ಲೀಟ್ ಸಪೋರ್ಟ್ ಮಂದಿರು ಮಾತ ಥ್ಯಾಂಕ್ ಯು ಸೋ ಮಚ್ ಸರ್ ಬಿಕಾಸ್ ನಮ್ಮ ಡ್ಯಾನ್ಸ್ ಟು ಡ್ಯಾನ್ಸಲ್ಲಿ ಇಂಥ ಒಂದು ಹೈ ವೋಲ್ಟೇಜ್ ಪರ್ಫಾರ್ಮೆನ್ಸ್ ಮತ್ತೊಮ್ಮೆ ನಾವೆಲ್ಲರೂ ಸೈಲೆಂಟಾಗಿ ನೋಡೋ ಹಾಗೆ ಮಾಡಿದ್ದಕ್ಕೆ ನಮ್ಮ ಟೀಮ್ ಕಡೆಯಿಂದ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನೀಲ್ ಈಗ ಹೋಗೋದಕ್ಕಿಂತ ಕೆಳಗೆ ಹೋಗೋದಕ್ಕಿಂತ ಮೊದಲು ರಾತ್ರಿ ಆಗಿದೆ ಎಲ್ಲ ತೆಗೆದಿಟ್ಟು ಹೋಗು ಹೆದರಿದ್ರೆ ಕಷ್ಟ ಮತ್ತೆ ಯಾರಾದ್ರು ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್ ಥ್ಯಾಂಕ್ ಯು ಸೋ ಮಚ್ ಟೀಮ್ ಆಲ್ ದ ಐ ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಗುಡ್ ಲಕ್ Dance to dance. Dance to dance. ನಮ್ಮ ಟಿವಿ ಅರ್ಪಿಸ್ತಕ್ಕಂತಹ ಡಾನ್ಸ್ ಟು ಡಾನ್ಸ್ ಗ್ರ್ಯಾಂಡ್ ಫಿನಾಲೆಯಲ್ಲಿ ನಮ್ಮ ಜೊತೆಗೆ ಸ್ಪಾನ್ಸರ್ ಆಗಿ ಸಹಕರಿಸ್ತಾ ಇರುವಂಥದ್ದು ಬಾಯ್ಸ್ ಓನ್ ಡ್ಯಾನ್ಸ್ ಅಕಾಡೆಮಿ, ಹಾಗೇನೆ ಪಿಕಾಕು, ಹಾಗೇನೆ ಸ್ಪೋರ್ಟ್ಸ್ ಲೈನ್, ಹಾಗೇನೆ ಪಿಕ್ಸಾರ್ಟ್ ಎಂಟರ್ಟೈನ್ಮೆಂಟ್. ಇವರಿಗೊಂದು ಜೋರಾದಂತಹ ಚಪ್ಪಾಳೆ ಬರಲಿ ನಮ್ಮೆಲ್ಲ ಪವರ್ಡ್ ಬೈ ಒಂದು ಸ್ಪಾನ್ಸರ್ ಪಾರ್ಟ್ನರ್ಸ್ಗೆ ಒಮ್ಮೆ ಜೋರಾದಂತಹ ಚಪ್ಪಾಳೆ ಬರಲಿ. ನಿಮಗೆ ಏನಾದರೂ ಸ್ಪೋರ್ಟ್ಸಿನ ಎಲ್ಲ ಐಟಮ್ಸ್ಗಳು ಬೇಕಿದ್ರೆ ನಮ್ಮ ಸ್ಪೋರ್ಟ್ಸ್ ಲೈನಲ್ಲಿ ಸಿಗತ್ತೆ, ಹೋಗಿ ವಿಸಿಟ್ ಕೊಡಿ. ನಮ್ಮ ವಿಸಿಟರ್ಸ್ಗಳಲ್ಲಿ ವಿನಂತಿ, ವಿಸಿಟ್ ಕೊಡಿ. ದ ಬೆಸ್ಟ್ ಕ್ವಾಲಿಟಿ ಆಫ್ ಸ್ಪೋರ್ಟ್ಸ್ ಐಟಮ್ಸ್ ಸಿಗುವಂಥದ್ದು ನಮ್ಮ ಸ್ಪೋರ್ಟ್ಸ್ ಲೈನಲ್ಲಿ. ಥ್ಯಾಂಕ್ ಯು. ಆ್ಯಂಡ್ ಆಲ್ಸೋ ನಮ್ಮ ಬಾಯ್ಸ್ ಓನ್ ಡ್ಯಾನ್ಸ್ ಅಕಾಡೆಮಿ ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ತಂಡ. ಆ್ಯಂಡ್ ಆಲ್ಸೋ ಜೊತೆಗೆ ನಿಂತಿರುವಂಥದ್ದು ಫಿಕ್ಸ್ ಆಲ್ಟ್ ಎಂಟರ್ಟೈನ್ಮೆಂಟ್ ಕೇಳಿಯೇ ಕುಚ್ ಬಿ ಕರೆಗ ಅಂತಾನೆ ಹೇಳ್ತಾ ಈ ಎಲ್ಲ ಎಂಟರ್ಟೈನ್ಮೆಂಟ್ ಅನ್ನ ನಮ್ಮ ತುಳುನಾಡಿಗೆ ನೀಡ್ತಾ ಇರುವಂಥದ್ದು ಫಿಕ್ಸ್ ಆಲ್ಟ್ ಎಂಟರ್ಟೈನ್ಮೆಂಟ್. ಜೊತೆಗೆ ಪಿಕಾಕು ಕೂಡ ಇದೆ, ಪ್ಲೇ ಪಾರ್ಟಿ ಅಂತ ಟೈಟಲ್ ಇಟ್ಕೊಂಡು. ಎಸ್, ಹಾಗೇನೆ ಎಲ್ರೂ ಕೂಡ ಕಾಯ್ತಾ ಇದ್ದೀರಾ, ರಿಸಲ್ಟ್ ಈಗ ಬರ್ತದೆ ಆಗ ಬರ್ತದೆ ಅಂತ. ಅದಕ್ಕೂ ಪೂರ್ವದಲ್ಲಿ ಒಂದು ಸಣ್ಣ ಕೆಲಸ ಬಾಕಿ ಇದೆ. ಯಾವ ಕೆಲಸ? ಇವತ್ತು ನಮ್ಮ ಪ್ರೋಗ್ರಾಮಿಗೆ ಬಂದು ಡಲ್ ಆಗಿರುವಂತಹ ಈ ಸ್ಟೇಜ್ ಅನ್ನ ಬ್ರೈಟ್ ಮಾಡಿದಂತಹ ಐಸಾ, ನೀವು ಹೇಳೋದ್ ನೋಡಿ ನಂಗೆ ಗೊತ್ತಾಯ್ತು ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ. ಮಾತಾಡ್ತಾ ಇರೋದು ನಮನಾಳ ಬಗ್ಗೆ. ಗೊತ್ತಾಯ್ತು. ಓಕೆ, ಈಗ ನಾವು ವೇದಿಕೆಯಲ್ಲಿ ಸ್ವಾಗತಿಸಿಕೊಳ್ಳೋಣ. ವೆರಿ ಬ್ಯೂಟಿಫುಲ್, ವೆರಿ ಟ್ಯಾಲೆಂಟ್ ನಮ್ಮ ಬಾಯ್ಸ್ ಆನ್ ಡ್ಯಾನ್ಸ್ ಅಕಾಡೆಮಿ ಪ್ರೆಸೆಂಟ್ ಮಾಡಿರುವಂತಹ ಫಸ್ಟ್ ರಿಯಾಲಿಟಿ ಶೋದಲ್ಲಿ ವಿನ್ ಆಗಿರುವಂತಹ ವೆರಿ ಟ್ಯಾಲೆಂಟೆಡ್ ಅಂಡ್ ಆಲ್ಸೋ ಇವತ್ತು ನಮ್ಮ ತುಳುನಾಡಿಗೆ ಸಿಗ್ತಾ ಇರುವಂತಹ ಇನ್ನೊಂದು ಅದ್ಭುತವಾದಂತಹ ನಟಿ ಅಂತಾನೆ ಹೇಳ್ಬೋದು. ಅಪ್ಕಮಿಂಗ್ ಹೀರೋಯಿನ್ ಕೂಡ ಇವರು. ಹಾಗಾಗಿ ಅವರನ್ನು ಸ್ಟೇಜ್ ಮೇಲೆ ಬರಮಾಡಿ, ಅಲ್ಲ ನಾನು ಮಾತಾಡೋದಿಲ್ಲ, ನೀವೇ ಮಾತಾಡ್ಕೊಳ್ಳಿ. ನೀವು ಕರೆದ್ರೆ ಸ್ವಲ್ಪ ಬೇಜಾರಾಗೋದು. ಓಕೆ, ಕರೆಯೋದು ಬೇಡ. ನಿಮ್ಗೆ ನಮನ ಅವರನ್ನ ವೇದಿಕೆಯಲ್ಲಿ ಸ್ವಾಗತಿಸುವಂತಹ ಸಮಯ. ಒಮ್ಮೆ ಜೋರಾದ ಚಪ್ಪಾಳೆಗಳೊಂದಿಗೆ ವೇದಿಕೆಯಲ್ಲಿ ಸ್ವಾಗತಿಸಿ. ಲೆಟ್ಸ್ ವೆಲ್ಕಮ್ ಆನ್ ದಿ ಸ್ಟೇಜ್ ಸೆಲೆಬ್ರಿಟಿ ಗೆಸ್ಟ್ ನವನಾಶ್ ಶೆಟ್ಟಿ ನಮ್ಮ ಜೊತೆಗೆ ಇರುವಂತದ್ದು. ವೆಲ್ಕಮ್ ಮೇಡಮ್. ಆಲ್ಸೋ ಇವರನ್ನ ಗೌರವಿಸಿಕೊಳ್ಳೋದಕ್ಕೆ ನಾನು ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇರುವಂತದ್ದು ಬಾಯ್ಸ್ ಆನ್ ಡ್ಯಾನ್ಸ್ ಅಕಾಡೆಮಿಯ ಡೈರೆಕ್ಟರ್ ಆಗಿರುವಂತಹ ಕಿಶೋರ್ ಸರ್, ಜೊತೆಗೆ ನಮ್ಮ ಇನ್ನಿಬ್ರು ಜಡ್ಜಸ್ಗಳು ಕೂಡ ಆಶಿಕಾ ಸುವರ್ಣ ಅವರು ಕೂಡ, ಹಾಗೇನೆ ವಿಶಾಲ್ ಕುಲಾಲ್, ಇವರು 3 ಜನ ವೇದಿಕೆಗೆ ಬರ್ಬೇಕಂತ ವಿನಂತಿಸುತ್ತಿದ್ದೇನೆ. ಈ 3 ಜನ ಜಡ್ಜಸ್ಗೂ ಒಮ್ಮೆ ಜೋರಾದಂತಹ ಚಪ್ಪಾಳೆ ಬರಲಿ, ಜೋರಾದಂತಹ ಚಪ್ಪಾಳೆ. ಓಕೆ, ಇವರನ್ನ ಸನ್ಮಾನ ಮಾಡೋದಕ್ಕಿಂತ ಮುಂಚೆ ಓಕೆ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರಿ. ಎಲ್ಲ ಪರ್ಫಾರ್ಮೆನ್ಸ್ ನೋಡಿದ ನಂತರ ಹೇಗೆ ಅನಿಸ್ತು? ಇನ್ ಕೇಸ್ ನೀವು ಇವತ್ತು ಕಾಂಪಿಟೇಷನ್ ಇದ್ದಿದ್ರೆ ವಿನ್ ಆಗ್ತಿದ್ರಾ? ಅವರು ಆಲ್ರೆಡಿ ವಿನ್ನರ್ ಅಲ್ವಾ? ಇವತ್ತು ಇದ್ರ ಫೈಟಿಗೆ ಮಾತೆರ್ಲ ಎಡ್ಡೆ ಮಂತಿದ್ದೇರು. ಸೊ ಎಂಕ್ ಪಂಡ್ರ ಒಂದಿಜ್ಜಿತ್ತೆ ಯಾನೆನ್ನೋ ಇತ್ತೆ ಅಲ್ಪ ಕುಲೊಂದು ಮುಕುಲ್ ದಾದ ಪೂರ ತಿನ್ಪೇರು ಮಾರ ಆತ ಜೋಶ್ ಫುಲ್ ಪವರ್ಫುಲ್ ಡ್ಯಾನ್ಸ್ ಮಂತೇರು. ಫುಲ್ ಮಸ್ತ್ ಖುಷಿ ಆಣಿರೆ ಬರ್ತದೆ. ಮಸ್ತ್ ಥ್ಯಾಂಕ್ಸ್ ಪನ್ನೋಡೊಂದುಂಡು ಇಂಕ್ ಪಲ್ಲೇತ. ಫಸ್ಟ್ ಆಫ್ ಆಲ್ ನನ್ನ ಪೇರೆಂಟ್ಸಿಗೆ ಮಸ್ತ್ ಥ್ಯಾಂಕ್ಸ್ ಮುಲ್ಪ ಒಳ್ಳೆರು. ಬೊಕ್ಕ ಎನ್ನ ಕೊರಿಯೋಗ್ರಾಫರ್ ಎನ್ನ ಸೈಡ್ ಡೇ ಪಲ ಉಪ್ಪೇರು. ಸೊ ಅರೆಗ್ಲ ಥ್ಯಾಂಕ್ಸ್ ಮನೋಜ್ ಸರ್.
ఒక కిషోర్ సార్ ఆవిడ బాయ్స్ ఓన్ ఫిక్స్ ఆర్ట్ మాతిరెಗ್ಲ ಸೊ ಮಸ್ತ್ ಥ್ಯಾಂಕ್ ಯು ಸೋ ಮಚ್ ಎನ್ನ ಇಂಕೊಂಜಿ ಈ ಫ್ಯಾಮಿಲಿಗೆ ಎನ್ನ ಪಾಠ ಆದಿತ್ತಿನೇಕ್ ಸೊ ಥ್ಯಾಂಕ್ ಯು ನಮ್ಮನ ಥ್ಯಾಂಕ್ ಯು ಸೋ ಮಚ್. ಎಸ್ ಓಕೆ ಥ್ಯಾಂಕ್ ಯು ಸೋ ಮಚ್. ಡ್ಯಾನ್ಸ್ ಬೇಡವಾ ಇಲ್ಲ ಇದಕ್ಕೆ ಡಾನ್ಸಿಗೆ ಸ್ವಲ್ಪ ಕೋರಸ್ ಕಡಿಮೆ ಇದೆ. ಕೋಡ್ ಆನ್ಸರ್ಸ್ ಬೇಕಾ ಡಾನ್ಸಿಗೆ? ಬಿಕಾಸ್ ಯಾಕೆ ಹೇಳಿ, ನವನ ಅವರು ಆಲ್ರೆಡಿ 2 ಡಾನ್ಸಿಂಗ್ ರಿಯಾಲಿಟಿ ಶೋನ ವಿನ್ನರ್. ಇವ್ರನ್ನ ಪರ್ಫಾರ್ಮೆನ್ಸ್ ಮಾಡಿಸ್ದೇನೆ ಕಳಿಸ್ಕೊಟ್ರೆ ನಮ್ಮ ಹೋಟೆಲ್ ಚಿಟ್ಟೆ ಬಿಟ್ಟಂಗೆ ಆಗತ್ತೆ. ಅಲ್ಲ, ನೀವೇ ಆಗ್ತೀರಾ ಕೋ ಪಾರ್ಟ್ನರ್ ಡ್ಯಾನ್ಸಿಗೆ? ನಾವು ಸ್ವಲ್ಪ ಕಾಲು ನೋವು. ಎಸ್ ಏರ್ಬೋರ್ಡ್ ಡ್ಯಾನ್ಸ್ ಪಾರ್ಟ್ನರ್ ಜಡ್ಜಸ್ ಎಲ್ಲ ಬರಬೇಕಾ? ಓಕೆ ಕಿಶೋರ್ ಸರ್ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಆ್ಯಂಡ್ ಆಲ್ಸೋ ಆಶಿಕಾ ಮೇಡಮ್ ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ಆ್ಯಂಡ್ ಆಲ್ಸೋ ನಮ್ಮ ಜೊತೆಗಿರುವಂತಹ ವಿಶಾಲ್ ವಾಯ್ಸೋನ್ ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇವತ್ತಿನ ಫಿನಾಲಿಯಲ್ಲಿ ನಮ್ಮ ಜೊತೆಗಿದ್ದು ನಮ್ಮ ಈ ಒಂದು ಫಿನಾಲಿಯನ್ನು ಇನ್ನಷ್ಟು ಚಂದ ಕಾಣಿಸಿಕೊಟ್ಟಿರುವಂತಹ ನವನಾ ಶೆಟ್ಟಿ ಅವರಿಗೆ ಅವ್ರ ಜೊತೆ ಇನ್ನೂ ಕೂಡ ಕೆಲವರು ಜಾಯ್ನ್ ಆಗ್ಲಿಕ್ಕಿದ್ದಾರೆ. ನಮ್ಮ ಜೊತೆ ಇದ್ದಾರೆ KP ಜಗದೀಶ್ ಅಧಿಕಾರಿ, ಸೆಂಟ್ರಲ್ ಹೈವೇ ಬೋರ್ಡ್ ಮೆಂಬರ್, ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ವೇದಿಕೆಗೆ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೇನೆ. ಹಾಗೇನೆ ನಮ್ಮ ಜೊತೆ ಶ್ವೇತಾ ಅಡ್ವೊಕೇಟ್ ಮೂಡಬಿದ್ರೆ, ಇವರು ಕೂಡ ಜಾಯ್ನ್ ಆಗ್ಲಿಕ್ಕಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಒಂದು ವೇದಿಕೆಗೆ ಬರಮಾಡ್ತಾ ಇದ್ದೇನೆ. ಹಾಗೇನೆ ಸೂರಜ್ ಜೈನ್ ಮಾರ್ನಾಡ್, ಸೆಕ್ರೆಟರಿ ಯೂತ್ BJP ದಕ್ಷಿಣ ಕನ್ನಡ ಜಿಲ್ಲೆ, ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರೆಲ್ಲರೂ ಕೂಡ ನಿಮ್ಮ ಜೋರಾದ ಚಪ್ಪಾಳೆಯ ಮುಖಾಂತರ ಇವರನ್ನೆಲ್ಲರನ್ನು ಕೂಡ ಬರಮಾಡಿಕೊಳ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಗಳು ಬರಲಿ. ನಮ್ಮ ಇವತ್ತಿನ ಈ ಒಂದು ಅದ್ವಿತೀಯವಾದಂತಹ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೂಡಿರುವಂತಹ ನಮ್ಮ ಅತಿಥಿ ಗಣ್ಯರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಿದ್ದೇವೆ. ನಮ್ಮ ಇವತ್ತಿನ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿ ಬಂದಂತಹ 2 ಡಾನ್ಸ್ ರಿಯಾಲಿಟಿ ಶೋಗಳ ವಿನ್ನರ್ ನವನ ಅವರನ್ನ ಸನ್ಮಾನಿಸೋದಕ್ಕೋಸ್ಕರ ತಾವುಗಳು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮನೋಜ್ ಸರ್ ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು. ನಿಮ್ಮ ಭವಿಷ್ಯ ಇನ್ನಷ್ಟು ಉಜ್ವಲತೆಗೆ ಸಾಗಲಿ. ನಮನ ಹಿಂದ್ಗಡೆ ನಿಮ್ಮ ಕೊರಿಯೋಗ್ರಾಫರ್ ಕೂಡ ಇದ್ದಾರೆ. ವೃತ್ತಿ ಪ್ರವೃತ್ತಿ ಎರಡರಲ್ಲೂ ಕೂಡ ಇನ್ನಷ್ಟು ಯಶಸ್ಸು ನಿಮ್ಮ ಪಾಲಿಗೆ ದಯಪಾಲಿಸುವಂತಾಗಲಿ ಎನ್ನುವಂತಹ ಶುಭ ಪ್ರಾರ್ಥನೆಯನ್ನ ಶ್ರೀ ಮಂಜುನಾಥೇಶ್ವರನಲ್ಲಿ ಮಾಡಿಕೊಳ್ತಾ ನಿಮಗೆ ಮತ್ತೊಮ್ಮೆ ತುಂಬು ಹೃದಯದ ವಂದನೆ, ಅಭಿನಂದನೆ, ಅಭಿವಂದನೆಗಳು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ನವನ. ಇನ್ನಷ್ಟು ಸಕ್ಸಸ್ ಅನ್ನೋದು ನಿಮ್ಮ ಲೈಫ್ಗೆ ಸಿಗ್ಲಿ, ಇನ್ನಷ್ಟು ಲೈಫಲ್ಲಿ ಅಚೀವ್ ಮಾಡುವಂತಹ ಮೂಮೆಂಟ್ಸ್ ನಿಮ್ಮ ಲೈಫಿಗೆ ಬರ್ತಾನೆ ಇರಲಿ. ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಪೇರೆಂಟ್ಸ್ ಯಾವಾಗಲೂ ಇನ್ನೂ ಸಪೋರ್ಟ್ ಮಾಡ್ತಾನೆ ಇರಲಿ, ಇನ್ನೂ ಎತ್ತರಕ್ಕೆ ನಿಮ್ಮ ಮಗಳು ಬೆಳಿತಾನೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತ ಜಗದೀಶ್ ಸರ್ ಅವರಿಗೆ ಕಿಶೋರ್ ಸರ್ ಅವರು ಪುಷ್ಪವನ್ನು ನೀಡಿ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ಳಬೇಕಾಗಿ ರಿಕ್ವೆಸ್ಟ್ ಮಾಡ್ತಾ ಇರುವಂಥದ್ದು. ಸರ್ ಒನ್ಸ್ ಅಗೇನ್ ನಮ್ಮ ಈ ಪ್ರೀತಿಯ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿ ತುಂಬಿದ ಸ್ವಾಗತವನ್ನು ತನ್ನ ಮೂಲಕ ಬಯಸಿಕೊಳ್ತಾ ಇದ್ದೇವೆ ಸರ್. ನಮ್ಮ TV ಆಯೋಜಿಸಿದಂಥ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಸಹೋದರಿ ಸಮಾನರಾಗಿರೋದಂಥ ಪ್ರಸಿದ್ಧ ನ್ಯಾಯವಾದಿಗಳು ಆಗಿರತಕ್ಕಂಥ ಶ್ವೇತಾರವರೇ, ನನ್ನ ಕಿರಿಯ ಸಹೋದರ ಸಮಾನರಾಗಿರತಕ್ಕಂಥ ಸೂರಜ್ ಜೈನ್ರವರೇ, ಹಾಗೆ ಇನ್ನೋರ್ವ ಸಹೋದರ ನಾಗರಾಜ್ರವರೇ, ಅಪ್ಪನ ಸೌಮ್ಯರವರೇ, ಎಲ್ಲ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಕಾಂಪಿಟೇಟರ್ಸ್, ಹಾಗೆ ಇಲ್ಲಿ ನೆರೆದಂಥ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಬಂದಿದ್ದಾರಂತ ತಿಳಿದುಕೊಂಡೆವು. ನಾವು ಬೆಳಿಗ್ಗಿಂದ ಈಗಿನ ತನಕ ನಮ್ಮ TV ಮೂಡುಬಿದ್ರಿಯಲ್ಲಿ ಬಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೊಡ್ತಾ ಇದೆ. ಭಾಳ ಪ್ರತಿಭೆಗಳು ತಮ್ಮ ಪ್ರತಿಭೆಯನ್ನು ಇಲ್ಲಿ ಪ್ರದರ್ಶಿಸಿದ್ದಾವೆ. ಆ ಮಕ್ಕಳಿಗೆ ಭಗವಂತನು ಪ್ರೈಸ್ ಸಿಕ್ಕಿದವರಿಗೆ ಮತ್ತು ಸಿಗದವರಿಗೂ ಮುಂದಿನ ದಿನಗಳಲ್ಲಿ ತಮಗೆ ಪ್ರೈಸ್ಗಳು ಬಹುಮಾನಗಳು ತಮ್ಮ ಪಾಲಿಗಾಗಲಿ. ನನ್ನ ಆತ್ಮೀಯ ಮಿತ್ರರಾಗಿರತಕ್ಕಂಥ ಪ್ರಕಾಶ್ ಜೈನ್ರವರ ಮಗಳು ಕೂಡ ಇಲ್ಲಿ ಕಾಂಪಿಟಿಷನ್ನಲ್ಲಿದ್ದಾರೆ. ಹಲವಾರು ತಂದೆ ತಾಯಿಯವರು, ಸಹೋದರ ಸಹೋದರಿಯರು ಇಲ್ಲಿದ್ದೀರಿ. ತಮಗೆಲ್ಲರಿಗೂ ದೇವರು ಆಯುರಾರೋಗ್ಯ ಭವಿಷ್ಯತ್ತಿನಲ್ಲಿ ಒಳ್ಳೆಯ ರೀತಿಯಲ್ಲಿ ಅನುಗ್ರಹಿಸಲಿ. ಕೊರೋನಾದಿಂದಾಗಿ ಪ್ರಪಂಚದಲ್ಲಿ ಭಾಳ ಪರಿಸ್ಥಿತಿ
ಗಂಭೀರತೆಯನ್ನು ಕಾಣ್ತಾ ಇದೆ. ಇದರ ಜಾಗೃತೆಯ ಜೊತೆಗೆ ನಮ್ಮ ಆರೋಗ್ಯವನ್ನು, ಮಕ್ಕಳ ಆರೋಗ್ಯವನ್ನು, ಹಿರಿಯರ ಆರೋಗ್ಯವನ್ನು ಎಲ್ಲರ ಜಾಗೃತಿಯಲ್ಲಿರುವಂಥ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲ ಈ ಭಾರತ ದೇಶದಲ್ಲಿ ಎಲ್ಲರೂ ಒಂದೇ ತಾಯಿಯ ಮಕ್ಕಳು ಅನ್ನುವ ದೃಷ್ಟಿಯಲ್ಲಿ ಬದುಕುವ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಧನ್ಯವಾದಗಳು ಸರ್. ನಿಮ್ಮ ಪ್ರೀತಿಯ ಶುಭ ಹಾರೈಕೆಯ ನುಡಿಗಳಿಗಾಗಿ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ತುಂಬು ಹೃದಯದ ವಂದನೆ, ಅಭಿವಂದನೆಗಳು. ಎಸ್, ಇನ್ನೊಬ್ರು ನಮ್ಮ ಜೊತೆ ಶ್ವೇತಾ ಅವರು ಇದ್ದಾರೆ, ಅಡ್ವೊಕೇಟ್. ಇವರನ್ನು ಕೂಡ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ನಮ್ಮ ಆಶಿಕಾ ಅವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಎಸ್, ಹಾಗೆಯೇ ನಮ್ಮ ಜೊತೆ ಇರುವಂತಹ ಜಗದೀಶ್ ಅಧಿಕಾರಿ, ಇವರಿಗೆ ನಮ್ಮ ಕಿಶೋರ್ ಸರ್ ಇವರು ಹೂ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಎಸ್, ಹಾಗೆಯೇ ಇನ್ನೊಬ್ಬರು ನಮ್ಮ ಜೊತೆ ಇರುವವರು ಸೂರಜ್ ಜೈನ್ ಮಾರ್ನಾಡ್, ಸೆಕ್ರೆಟರಿ ಆಫ್ ಯೂತ್ BJP ದಕ್ಷಿಣ ಕನ್ನಡ ಜಿಲ್ಲೆ. ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರಿಗೆ ನಮ್ಮ ವಿಶಾಲ್ ಕುಲಾಲ್ ಇವರು ಹೂ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಎಸ್, ಶ್ವೇತಾ ಮ್ಯಾಮ್, ಓವರ್ ಟು ಯು. ನಮ್ಮ ಕಾರ್ಯಕ್ರಮದ ಬಗ್ಗೆ ಹಾಗೆ ನಮ್ಮ ಕಂಟೆಸ್ಟೆಂಟ್ಗೆ ಏನು ಹೇಳಬೇಕಂತ ಇದ್ದೀರಾ? ಎಲ್ರಿಗೂ ನಮಸ್ಕಾರ. ಹೊರಗಡೆಯಿಂದ ಬಹಳ ಜೋಶಿಂದ ಮಾತುಗಳು ಕೇಳಿ ಬರ್ತಾ ಇದೆ. ಎಲ್ಲರೂ ಕೂಡ ಬಹಳ ಖುಷಿಯಾಗಿದ್ದೀರಿ ಅಲ್ವಾ? ಎಲ್ಲರೂ ಕೂಡ ನಮ್ಮ TV ಆಯೋಜಿಸಿದಂತಹ ರಿಯಾಲಿಟಿ ಶೋದ ಫೈನಲ್ ರಿಸಲ್ಟ್ಗಾಗಿ ಕಾಯ್ತಾ ಇದ್ದೀರಾ. ಮಕ್ಕಳೆಲ್ಲ ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರುವಂಥ ಕ್ಷಣ. ಮಕ್ಕಳೇ, ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ರಿಸಲ್ಟ್ ಈಸ್ ನಾಟ್ ಎ ಮ್ಯಾಟರ್ ಎಟ್ ಆಲ್, ಬಟ್ ಪಾರ್ಟಿಸಿಪೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದರೆ ಇವತ್ತಿನ ಈ ಒಂದು ಡ್ಯಾನ್ಸ್ ರಿಯಾಲಿಟಿ ಶೋದ ಫೈನಲ್ನಲ್ಲಿ ಭಾಗವಹಿಸಿದ ಎಲ್ಲರೂ ಕೂಡ ವಿನ್ನರ್ಸೇ. ಆದರೆ ಒಬ್ಬರು ಮಾತ್ರ ಫಸ್ಟ್ ಪ್ರೈಸ್ ಅಂತ ತಗೊಳ್ತಾರೆ. ಆದರೆ ಉಳಿದವರೆಲ್ಲರೂ ಕೂಡ ವಿನ್ನರ್ಸ್. ಯಾವುದೇ ಕಾರಣಕ್ಕೂ ಕೂಡ ನಿರಾಶೆ ಆಗೋದು ಬೇಡ. ಯಾಕಂತ ಹೇಳಿದರೆ ನಮ್ಮ ಒಂದು ಇತಿಹಾಸವನ್ನು, ನಮ್ಮ ಪರಂಪರೆಯನ್ನು ತೆಗೆದುಕೊಂಡ್ರೆ ಇಲ್ಲಿ ಇವತ್ತು ಏನು ಸಾಧನೆಯನ್ನು ಮಾಡಿದ್ದಾರೆ, ಅವರು ಪ್ರಪ್ರಥಮವಾಗಿ ಸೋಲನ್ನು ಕಂಡವರು ಇದ್ದಾರೆ. ಹೆನ್ರಿ ಫೋರ್ಡ್ ಎಲ್ಲರೂ ಕೇಳಿದ್ದೀರಿ. ಆಟೋಮೊಬೈಲ್ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು. ಆದರೆ ಅವರು ಆಟೋಮೊಬೈಲ್ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಹೆಸರನ್ನು ಮಾಡಿದರೆ ಕೂಡ ಅವರು ತನ್ನ ಮೊದಲ ಬಿಸ್ನೆಸ್ನಲ್ಲಿ ಸೋಲನ್ನು ಕಂಡವರು. ಅದೇ ರೀತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಬಹಳ ದೊಡ್ಡ ವಿಜ್ಞಾನಿ, ನಮ್ಮ ದೇಶದ ಮಾಜಿ ರಾಷ್ಟ್ರಪತಿ. ಅವರು ಕೂಡ ಏರೋನಾಟಿಕ್ಸನ್ನು ಮಾಡ್ತಾರೆ. ತಾನೊಬ್ಬ ಒಳ್ಳೆ ಪೈಲಟ್ ಆಗಬೇಕು ಅಂತ ಅಂದ್ಕೊಂಡವರು. ಆದರೆ ಅಲ್ಲಿ ಅವರು ಯಶಸ್ಸನ್ನು ಕಾಣಲಿಲ್ಲ. ಆದರೆ ಅವರು ಪ್ರಯತ್ನವನ್ನು ಮಾಡ್ತಲೇ ಹೋದರು. ಹಾಗಾಗಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಇವತ್ತಿನ ಈ ಒಂದು ಸ್ಟೇಜ್ನಲ್ಲಿ ನೀವು ವಿನ್ ಆಗದೇ ಇರ್ಬೋದು, ಆದರೆ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಆ ಒಂದು ಸಂತೃಪ್ತಿಯ ಭಾವನೆಯೊಂದಿಗೆ ಪ್ರಯತ್ನವನ್ನು ಪಡ್ತಾ ಇರಿ ಅಂತೇಳಿ. ಅದೇ ರೀತಿ ನಮ್ಮ TVಯವರು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇವತ್ತು ಕೊರೋನಾ ಲಾಕ್ಡೌನಿಂದಾಗಿ ಎಲ್ಲ ಮಕ್ಕಳು ಏನು ಆ್ಯಕ್ಟಿವಿಟೀಸಲ್ಲಿ ಹಿಂದೆ ಬಿದ್ದಿದ್ದಾರೆ. ಸಾಮಾಜಿಕ ಶಿಕ್ಷಣ ಅಂತ ಏನು ಹೇಳ್ತೇವೆ ಅದೆಲ್ಲ ಇಲ್ಲ. ನಿನ್ನೆ ನಾನು ಒಬ್ಬರ ಹತ್ರ ಮಾತಾಡಬೇಕಾದ್ರೆ 4ನೇ ಕ್ಲಾಸಲ್ಲಿ ಓದುತ್ತಿರುವಂಥ ಹುಡುಗಿ ಹತ್ರ ತಂದೆ ಕೇಳ್ತಾರಂತೆ, ಅವರಿಗೆ ಕಾಗೆಗೆ ಇಂಗ್ಲೀಷಲ್ಲಿ ಏನು ಹೇಳಬೇಕು ಅಂತೇಳಿ ಒಂದು ಬೇಕಿತ್ತಂತೆ. ಕೇಳಿದ್ರಂತೆ, ಮಗ ಈ ಕಾಗೆಗೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅಂತೇಳಿ. ಅದಕ್ಕೆ ಆ ಮಗು ಹೇಳಿದಂತೆ, ಕಾಗೆಗೆ ಇಂಗ್ಲೀಷಲ್ಲಿ ಹಕ್ಕಿ ಅಂತ ಹೇಳ್ತಾರಪ್ಪ ಅಂತೇಳಿ, HAKKI ಅಂತೇಳಿ. ಅದೇ ಇವತ್ತು ಈ ಕೊರೋನಾದಿಂದಾಗಿ ಮಕ್ಕಳು LKGಯಲ್ಲಿ ಓದ್ತಾ ಇದ್ರು, 2 ವರ್ಷ ಆಯಿತು ಶಾಲೆಗೆ ಹೋಗ್ತಾ ಇಲ್ಲ. ಈಗ ಅವ್ರ ಹತ್ರ ಕೇಳಿದೆ ಎಷ್ಟನೇ ಕ್ಲಾಸ್ ಅಂತ ಹೇಳಿದರೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತ ಹೇಳಲಿಕ್ಕೆ ಅವ್ರಿಗೆ ಗೊತ್ತಾಗೋದಿಲ್ಲ. LKG ಹೇಳಬೇಕಾ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೇಳಬೇಕಾ ಅಂತ ಕನ್ಫ್ಯೂಷನಲ್ಲಿರ್ತಾರೆ. ಅಂತಹ ಸಂದರ್ಭದಲ್ಲಿ ಈ ಮಕ್ಕಳನ್ನು ಆ್ಯಕ್ಟಿವ್ ಆಗಿರಿಸೋದಕ್ಕೆ ಇಂತಹ ಒಂದು ರಿಯಾಲಿಟಿ ಶೋವನ್ನು ಹಮ್ಮಿಕೊಂಡಿದ್ದೀರಾ. ಹಾಗಾಗಿ ನಮ್ಮ TV ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಪೇರೆಂಟ್ಸ್ ಬಂದಿದ್ದೀರಾ. ಮಕ್ಕಳನ್ನು ನಾವು ಪ್ರೋತ್ಸಾಹಿಸಬೇಕು. ಬರೇ ಅಕಾಡೆಮಿಕಲಿ ಅವರು 100%, ಮುಂಚೆ ಎಲ್ಲ ಇತ್ತು 75% ಬಂದರೆ ಸಾಕು, 85 ಇತ್ತು. ಆದರೆ ಈಗ ಹಾಗಲ್ಲ, 100ಕ್ಕೆ 100 ಬರ್ತಾ ಇದೆ. 100ಕ್ಕೆ 100 ತೆಗೆಯುವಂಥ 150 ಮಕ್ಕಳು ನಮಗೆ ಇವತ್ತು ಸಿಗ್ತಾ ಇದ್ದಾರೆ. ಹಾಗಾಗಿ ಬರೀ 100 ಅಂಕ ಮಾತ್ರ ಬರಬೇಕು ಅಂತ ಪೇರೆಂಟ್ಸ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾಕಂತೇಳಿದರೆ ನಮಗೆ ಬಲ್ಬನ್ನು ಕಂಡು ಹಿಡಿದಂಥ ಥಾಮಸ್ ಎಡಿಸನ್ ಇರ್ಬೋದು, ಅವರು ಓದೋದಕ್ಕೆ ನಾಲಾಯಕು ಅಂತೇಳಿ ಶಾಲೆಯಿಂದ ಹೊರಗೆ ಕಳಿಸಲ್ಪಟ್ಟವರು ಅಂತೇಳಿದ್ರೆ ಒಂದು ರೀತಿಯಲ್ಲಿ ನೂಕಿದ್ದಾರೆ ಅವರನ್ನು ಸ್ಕೂಲಿಂದ.
ನಿನಗೆ ಶಿಕ್ಷಣ ಬರೋದಿಲ್ಲ ಅಂತೇಳಿ. ಮಕ್ಕಳಲ್ಲಿ ಒಂದಲ್ಲ ಒಂದು ರೀತಿಯಾದಂಥ ಪ್ರತಿಭೆ ಇದೆ. ನಮ್ಮ ಮಕ್ಕಳಲ್ಲಿ ಡ್ಯಾನ್ಸ್ ಪ್ರತಿಭೆ ಇರ್ಬೋದು, ಇದರಿಂದನೇ ಅವರು ಮುಂದೆ ಹೋಗ್ಬೋದು, ಒಳ್ಳೆ ಹೆಸರನ್ನು ಮಾಡ್ಬೋದು, ನಮ್ಮ ಒಂದು ಮನೆಗೆ ಹೆಸರು ತರ್ಬೋದು, ನಮಗೆ ಹೆಸರು ತರ್ಬೋದು, ನಮ್ಮ ಒಂದು ಸಮಾಜಕ್ಕೆ ಹೆಸರನ್ನು ತರುವಂಥ ಮಕ್ಕಳಾಗಿರ್ಬೋದು. ಹಾಗಾಗಿ ಅವರಲ್ಲಿರುವಂತಹ ಪ್ರತಿಭೆಯನ್ನು ಪ್ರೋತ್ಸಾಹಿಸಿ ಅನ್ನುವ ಮಾತುಗಳನ್ನು ಹೇಳ್ತಾ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಮ ಪ್ರೀತಿ ತುಂಬಿದ ಹಾರೈಕೆಗಳಿಗಾಗಿ ಮತ್ತೊಮ್ಮೆ ನಮ್ಮ ಟಿವಿಯ ಪರವಾಗಿ ತುಂಬ ಹೃದಯದ ಕೃತಜ್ಞತೆ ಅರ್ಪಿಸಿಕೊಳ್ತಾ ಇದ್ದೇವೆ. ಎಸ್, ಹಾಗೆಯೇ ಇನ್ನೊಬ್ರು ಗೆಸ್ಟ್ ನಮ್ಮ ಜೊತೆ ಇದ್ದಾರೆ, ಸೂರಜ್ ಜೈನ್ ಮಾರ್ನಾಡ. ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಮ್ಮ ಕಾರ್ಯಕ್ರಮ ಹಾಗೆಯೇ ನಮ್ಮ ಟಿವಿ ಆಗಿರ್ಬೋದು ಕಂಟೆಸ್ಟೆಂಟ್ಗೆ ಏನಾದರೂ ಗುಡ್ ವಿಶಸ್ ತಿಳಿಸಿದಾದ್ರೆ. ಬಾಯ್ಸ್ ಝೋನ್ ಡ್ಯಾನ್ಸ್ ಅಕಾಡೆಮಿ ಜೊತೆಗೆ ನಮ್ಮ ಟಿ ವಿ ಸಹಯೋಗದೊಂದಿಗೆ ಈ ಕರಾವಳಿ ಭಾಗದ ಜೂನಿಯರ್ಗಳಿಗೆ ಈ ಡ್ಯಾನ್ಸ್ ಕಾಂಪಿಟಿಷನನ್ನು ಏನು ಆರ್ಗನೈಸ್ ಮಾಡಿದ್ದೀರಿ, ಇದರ ಎಲ್ಲ ಆಯೋಜಕರಿಗೆ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂತೇಳಿದರೆ ಕಳೆದ 2 ವರ್ಷಗಳಿಂದ ನಾವು ಕೋವಿಡ್ನ ಕಾರಣದಿಂದ ಮನೆಯ 4 ಗೋಡೆಗಳ ಮಧ್ಯೆ ಇಂಥ ಸಂದರ್ಭದಲ್ಲಿ ಬಹುಶಃ ಇಂಥ ಕಾಂಪಿಟೀಷನ್ನ ಅಗತ್ಯತೆ ಇದೆ. ಇಲ್ಲಿ ಈಗಾಗಲೇ ಮೇಡಮ್ ಹೇಳಿದಾಗೆ ಗೆಲ್ಲುವುದು ಮುಖ್ಯ ಅಲ್ಲ, ಭಾಗವಹಿಸುವುದು ಇಂಪಾರ್ಟೆಂಟ್. ಅದೇ ರೀತಿಯಲ್ಲಿ ಇಲ್ಲಿ ಭಾಗವಹಿಸುವಂಥ ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತೇನೆ. ಇಲ್ಲಿ ಭಾಗವಹಿಸಿರುವಂಥ ಮಕ್ಕಳು ಮತ್ತು ಗೆದ್ದಂಥ ಮಕ್ಕಳು ಮುಂದಿನ ದಿನಗಳಲ್ಲಿ ಕರಾವಳಿಯ ಮೂಡುಬಿದಿರೆಯ ವಿಶೇಷವಾಗಿ ಸಾಂಸ್ಕೃತಿಕ ನಗರಿ ಮೂಡುಬಿದಿರೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ಹಾಗಾಗಿ ಎಲ್ಲ ಆಯೋಜಕರಿಗೂ ಅದೇ ರೀತಿಯಲ್ಲಿ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಮಕ್ಕಳು ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದ ತನಕ ಹೆಸರನ್ನು ಗಳಿಸಲಿ ಅಂತ ಹಾರೈಸಲಿಕ್ಕೆ ಬಯಸ್ತೇನೆ. ಎಲ್ರಿಗೂ ಶುಭವಾಗಲಿ. ಜೈ ಹಿಂದ್, ವಂದೇ ಮಾತರಂ. ಧನ್ಯವಾದಗಳು ಸರ್. ನಿಮ್ಮ ಶುಭ ಹಾರೈಕೆಗಳೊಂದಿಗೆ ಈ ಮಕ್ಕಳು ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಮತ್ತೊಮ್ಮೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮೆಲ್ಲ ಕಂಟೆಸ್ಟೆಂಟ್ಗೆ ಶುಭ ಹಾರೈಸಿದ್ದೀರಿ. ಆ್ಯಂಡ್ ಸ್ಪೆಷಲ್ ಒಂದು ಮಾತು ಏನಂತ ಕೇಳಿದರೆ 1.5 ವರ್ಷದ ಹಿಂದೆ ಪ್ರಾರಂಭವಾದಂಥದ್ದು ನಮ್ಮ ಈ ರಿಯಾಲಿಟಿ ಶೋ. ಸೊ ಹಾಗಾಗಿ ಕರೋನಾದ ಕಾರಣದಿಂದ ಅಡೆತಡೆಗಳನ್ನು ಎದುರಿಸಿ ಫಿನಾಲೆಯನ್ನು ನಾವು ಇಷ್ಟು ದೂರ ದುಡಿದ್ವಿ. ಸ್ಪೆಷಲ್ ಥ್ಯಾಂಕ್ಸ್ ನಿಮ್ಗಳಿಗೆ ಹೇಳಬೇಕು. ನಿಮ್ಮೂರಲ್ಲಿ ಕರೆದು ಈ ಒಂದು ಫಿನಾಲೆಯನ್ನು ಇಷ್ಟೊಂದು ಸಕ್ಸಸ್ಫುಲ್ ಮಾಡೋದಕ್ಕೆ ಸಹಕರಿಸಿರುವಂತಹ ನಿಮ್ಗಳಿಗೆ ಮತ್ತೊಮ್ಮೆ ನಮ್ಮ ಟಿವಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿಕೊಳ್ತಾ ಇದ್ದೇವೆ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ಧನ್ಯವಾದಗಳು. ಎಸ್, ಓಕೆ, ಈಗ ಕ್ಯೂರಿಯಾಸಿಟಿಯಲ್ಲಿ ಜಾಸ್ತಿ ಆಗ್ತಾ ಬಟ್ ಕ್ಯೂರಿಯಾಸಿಟಿಯಲ್ಲಿ ಒಂಚೂರು ಊಟ ರೆಡಿ ಆಗಿದೆ. ಎಸ್, ರುಚಿಕಟ್ಟಾದ ಊಟ ರೆಡಿ ಆಗಿದೆ. ಒಗ್ಗರಣೆ ಒಂದು ಹಾಕೋದು ಬಾಕಿ ಇದೆ. ಅದು ಖಂಡಿತವಾಗಿ ಕೂಡ ಈಗಾದ್ರೂ ಕ್ಲಾಪ್ಸ್ ಬರ್ಬೋದಾ? ಬರ್ಲಿ. ಇದು ಚಟಪಟ ಅಂತ ಸೌಂಡ್ ಬರಬೇಕು. ಈ ಒಗ್ಗರಣೆ ಹೆಂಗಿರ್ಬೇಕು ಚಟಪಟ ಅನ್ನೋದಕ್ಕೆ ನಮ್ಮನ ಅವರ ಡಾನ್ಸ್ ನ ಮೂಲಕ ಇವತ್ತು ಡಾನ್ಸ್ ಟು ಡಾನ್ಸ್ ಇನ್ನಷ್ಟು ರಂಗೇರುವಂತಹ ಸಮಯ. ಓಕೆ, ಥ್ಯಾಂಕ್ ಯು ಸೋ ಮಚ್. ಒಂದು ಹೈ ವೋಲ್ಟೇಜ್ ಪರ್ಫಾರ್ಮೆನ್ಸ್ ಅಂಡ್ ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಅನ್ನು ನೀಡುವಂತಹ ಗೊತ್ತಿತ್ತು ನಂಗೆ. ನಮ್ಮ ಆಸೆ ತೀರ್ತಲ್ಲ. ಯಾರಿಗೆ ನೋಡ್ಬೇಕಿತ್ತ ಗೊತ್ತಿಲ್ಲ, ನಮಗೆ ನೋಡ್ಬೇಕಿತ್ತು. ಸ್ವಲ್ಪ ಆಚೆ ಕಡೆಗೆ ಹಾಕಿದೆ. ಆಯ್ತು, ಅಲ್ಲಿ ಅವರ ಪೇರೆಂಟ್ಸ್ ಇದ್ದಾರೆ. ನಮಸ್ಕಾರ. ಎಲ್ಲ ಮಾಡಿ ತಮಾಷೆಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟೈಮ್ ಏನು ಅಂತ ಕೇಳಿದರೆ ಜಡ್ಜ್ಮೆಂಟ್ ಅನೌನ್ಸ್ ಮಾಡುವಂಥ ಸಮಯ. ಅದಕ್ಕೂ ಪೂರ್ವದಲ್ಲಿ ನಮ್ಮ ನಿರ್ಣಾಯಕರು ಹೋಲ್ ಆ್ಯಂಡ್ ಸೋಲ್ ನಮ್ಮ 1.5 ವರ್ಷದ ಜರ್ನಿಯ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ಈ 1.5 ವರ್ಷದಲ್ಲಿ ಸರಿಸುಮಾರು
500ಕ್ಕಿಂತ ಹೆಚ್ಚು ಪ್ರತಿಭೆಗಳು ನಮ್ಮ ಈ ಒಂದು ರಿಯಾಲಿಟಿ ಶೋನ ಆಡಿಷನಲ್ಲಿ ಭಾಗವಹಿಸಿ ಅದನ್ನು ಫಿಲ್ಟರ್ ಮಾಡಿ 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 ಕೊನೆ ಹಂತಕ್ಕೆ 8 ಜನರು ಬಂದರು. ಆ 8 ಜನರು ಇವತ್ತು ಒಬ್ಬರಿಗಿಂತ ಒಬ್ಬರು ಅತ್ಯದ್ಭುತವಾದಂತಹ ಮೊದಲೇದಾಗಿ ಹೇಳ್ತಾನೆ ನಾಗರಾಜ್ ಅವರೇ, ಮೊದಲೇದಾಗಿ ಆ 8 ಜನರಿಗೆ ಜೋರಾದಂತಹ ಚಪ್ಪಾಳೆ ಬರಬೇಕು. ಯಾಕಂದ್ರೆ 500ಕ್ಕಿಂತಲೂ ಹೆಚ್ಚು ಜನ ಆಡಿಷನ್ ಕೊಟ್ಟು ಅದರಲ್ಲಿ ಕೇವಲ 8 ಜನ ಫೈನಲಿಸ್ಟ್ ಆಗಿ ನಿಂತಿದ್ದಾರೆ. ಹಾಗಾಗಿ ಅವರಿಗೆ ಮೊದಲೇದಾಗಿ ಕಂಗ್ರ್ಯಾಚುಲೇಷನ್. ಅವರಿಗೂ ಈ 1.5 ವರ್ಷ ಅವರನ್ನ ತಾಳ್ಕೊಂಡಿದ್ದಂತ ಅವರ ಪೇರೆಂಟ್ಸ್ ಗಳಿಗೂ ಕೂಡ ಜೋರಾಗಿ ಚಪ್ಪಾಳೆ ಬರಲಿ. ಕೊರಿಯೋಗ್ರಾಫರ್ಸ್ಗೆ 1.5 ವರ್ಷ. ಓಲ್ ಟು ಕಿಶೋರ್ ಸರ್, ಈ 1.5 ವರ್ಷದ ಜರ್ನಿಯಲ್ಲಿ ಇವತ್ತು ಫಿನಾಲೆಯಲ್ಲಿ ವಿಜೇತರನ್ನ ನಿರ್ಣಯಿಸುವುದಕ್ಕಿಂತ ಮುಂಚೆ ಈ 1.5 ವರ್ಷದ ಜರ್ನಿ ಮತ್ತು ಇವತ್ತು ಫಿನಾಲೆಯ ಪರ್ಫಾರ್ಮೆನ್ಸ್ನ ಬಗ್ಗೆ ಒಂದೆರಡು ಮಾತು. ಒಂದು ಮಾತೇರಲ್ಲ ಟಫೆಸ್ಟ್ ಒಂದು ಬಣ್ಣಗ ಒಂದೇ ರಿಸಲ್ಟ್ ದ ಎಂಗ್ಲು 1.5 ವರ್ಷದ ನಿಂಚಿ ಮಾತ ಪಾರ್ಟಿಸಿಪೆಂಟ್ಲ ತೂತ ಮಸ್ತ್ ಎಡ್ಡೆ ಮಂದೇರು ಇನ್ನಿದ ಲಂಚೇನೆ ಇನ್ನಿತ ಕಾಂಪಿಟೇಷನ್ ತೂನಾಗ ಎಂಗ್ಲಿಗೆ ಡೌಟ್ ಆಂಡ್ ಒಂದು ಎಂಗುಲು ಮೂಲ ಕುಡ್ಲಾಡ್ ಬಂತಂದು ನಾ ಪಿದಾಡ್ ಬಂತ ಆತ್ ಕಾನ್ಫಿಡೆಂಟ್ ಇತ್ತು ಮಾತಾಡಲ್ಲ ಮಸ್ತ್ ಭಂಗ ಬೈದಿರು ಮಾತೇರಲ್ಲ ಆಕಲ ಪೇರೆಂಟ್ಸ್ ಆದುಪ್ಪು ಆಕಲ ಕೊರಿಯೋಗ್ರಾಫರ್ಸ್ ಆದುಪ್ಪು ಮಾತೇರಲ್ಲ ಮಸ್ತ್ ಭಂಗ ಬೈದೇರು ಆಂಡ್ ರಿಸಲ್ಟ್ ಎಂಗ್ಲೆಲ್ಲ ಮಾತಾರೆಲ್ಲ ವಿನ್ ಮನ್ಪಾರ ಆಪುಜಿ ಆ ಒಂಜಿ ಸೋರ್ಸ್ ಇದ್ದು ಎಂಗುಲು ಕೆಲವು ಪಾಯಿಂಟ್ಸ್ ಮಿತ್ತು ಪನ್ನಗ ಓವರ್ ಆಲ್ ಎಂಕ್ಲಿಗಳ ಜರ್ನಿ ತೂದು ಅಲ್ಪಡ್ದು ಇನ್ನಿತ ಡಾನ್ಸ್ ಪರ್ಫಾರ್ಮೆನ್ಸ್ ತೂದು ಬಗ ವೋಟಿಂಗ್ ಎಂಗ್ಲು ವೋಟಿಂಗ್ ಇಂದ ಮಂದ ಕೆಲವರ ಒಂದು ವೋಟಿಂಗ್ ಹಿಡ್ದಾದ ಒಂದು ಮನ್ಪಾರ ಆಂಡ ಎಂಗ್ಲು ಫೇಕ್ ಓಟ್ಸ್ನ ಎತ್ತಿದ್ದು ಎಂಗ್ಲು ಲೀಗಲ್ ಓಟ್ಸ್ ಬಂತದ ಅವಿತಲ ಒಂದು ದೂದು ಎಂಗ್ಲು ನಿಕ್ ರಿಸಲ್ಟ್ ಕೊರಪ ಇನಿ ಏರ್ಲ ಒಂದು ಮನ್ಪ ಅಂದ ಬೇಜಾರು ಮನ್ಪೇರ ಬಲ್ಲಿ ಎಂಗ್ಲು ಪಂಡ್ರೆ ಮಸ್ತ್ ಸುಲಭ ಏರ್ಲ ಬೇಜಾರು ಮನ್ಪೋಚಿಂದು ಆಂಡ್ ಎಂಗ್ಲೆ ಗೊತ್ತಾಪುಣು ಪೂರ ಎಫರ್ಟ್ ಪಾಡ್ನೆಗೆ ಮಾತು ಎಕ್ಸ್ಪೆಕ್ಟೇಷನ್ ದೀಪೇರು ಆಂಡ ಜರ್ನಿ ಸ್ಟಾಪ್ ಆಪಿನ ಒರ್ಚಿಂದು ಆತು ಜರ್ನಿ ಸ್ಟಾಪ್ ಮನ್ಪೋಚಿ ದಾದಿತ್ತನಲ್ಲ ಕಂಟಿನ್ಯೂ ಮಂತ ಬೋಲೆ ಇನ್ನಿಯತ್ತಂಡ ಎಲ್ಲ ನಮಕ್ ಮಾತೆರ್ಲ ಒಂಜಿ ಪ್ಲಾಟ್ಫಾರ್ಮ್ ಉಂಡು ಅಂಚ ಮಾತೆರ್ಲ ಸಪೋರ್ಟ್ ಬಂತದ್ದು ಎಂಚ ಸಪೋರ್ಟ್ ಬಂದರ್ ನಲ್ಲ ಈ ಒಂದು ರಿಸಲ್ಟ್ನ ಸಪೋರ್ಟ್ ಬಂತದ್ದು ಎಂಗ್ಲೆ ಸಪೋರ್ಟ್ ಮಾಡಲ್ಲ. ಥ್ಯಾಂಕ್ ಯು ಸೋ ಮಚ್ ಕಿಶೋರ್ ಸರ್. ಓಕೆ ಆ್ಯಂಡ್ ಆಲ್ಸೋ ಇನ್ನೊಬ್ಬರು ನಿರ್ಣಾಯಕರು ಇವತ್ತು ತ್ರಿಮೂರ್ತಿಗಳಲ್ಲಿ ಹಂಸ ಕ್ಷೀರ ನ್ಯಾಯವನ್ನು ನೀಡೋದಕ್ಕೆ ನಮ್ಮ ಜೊತೆಗಿರುವಂತಹ ಆಶಿಕಾ ಮೇಡಮ್, ಈ 1 ವರ್ಷದ ಜರ್ನಿ ಆ್ಯಂಡ್ ಇವತ್ತಿನ 8 ಕಂಟೆಂಟ್ಗಳ ಪರ್ಫಾರ್ಮೆನ್ಸ್ ಫೈನಲಿ ಮಾತಾಡಿದ್ರು. ಮಸ್ತ್ ಖುಷಿ ಆಣಿನಿತ ಪರ್ಫಾರ್ಮೆನ್ಸ್ ಪೂರಕ್ಲ ಮಸ್ತ್ ಭಾರಿ ಶೋಕಡ್ ಮಂತದೇರು ಬಟ್ ಏರ್ಲ ಬೇಜಾರು ಮನ್ಪೇರ ಇಜ್ಜಿ ಈ ಶೋ ಮಿಸ್ ಮನ್ಪೆ ನಾನು ಪಂಡ ಈದ್ ಸಮಯ ಮಸ್ತ್ ಎಂಜಾಯ್ ಮಾಡ್ದೆ ಎಂಕ್ಲಡ್ ಫುಲ್ ಟೀಮ್ ಮಸ್ತ್ ಎಡ್ಡೆ ಇತ್ತೇರು ಜನಕ್ಕಲು ಮುರಳಿ ಆವಡ್ ಸುಜಯ್ ಆವಡ್ ಮನೋಜ್ ಆವಡ್ ವೆಂಕಿ ಸರ್ ಬೊಕ ಕಿಶೋರ್ ಅಣ್ಣ ಮಸ್ತ್ ಎಡ್ಡೆ ಜೋಕ್ಲೆಗ್ಲ ಮಸ್ತ್ ಕಲ್ಪರೆ ತಿಕ್ಕದಣ್ಣ ಈ ಶೋರ್ದ ಸರ್ ಅದ ತುಕ ಏನು ಚಾಪುಂಡು ಪಂದ್ ರಿಸಲ್ಟ್. ಎಸ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಶಿಕಾ. ಅಂಚನೆ ಲಾಸ್ಟ್ ಬಟ್ ನಾಟ್ ಇನ್ನೊಂದು ನಮ್ಮ ಲವರ್ ಬಾಯ್ ಚಾಕ್ಲೇಟ್ ಬಾಯ್ ಸ್ಫುರತೃಪ್ತಿ ಹುಡುಗ ವಿಶಾಲ್ ಸರ್ 1.5 ವರ್ಷದ ಜರ್ನಿ ಆ್ಯಂಡ್ 8 ಕಂಟೆಸ್ಟೆಂಟ್ಗಳ ಪರ್ಫಾರ್ಮೆನ್ಸ್. ಬೇಜಾರ್ಲ ಒಂದೊಂದು ಖುಷಿಲ ಒಂದೊಂದು ರಡ್ಲ ಒಂದು ನಾಗರಾಜ್ ಯಾಕಡೆ ಬಂಡೇರು ನೀವು ಹಾಗೆ ಹೇಳಿದ್ರು ಒಂದು ಶಾಪ ಹಾಕ್ತಾರಂತ. ಖಂಡಿತವಾಗ್ಲೂ ಹಾಕೇ ಹಾಕ್ತಾರೆ ಶಾಪ. ಹಾಕಿದ್ರು ಸಹ ಪರವಾಗಿಲ್ಲ, ನಾವು ಆ ಸೀಟಲ್ಲಿ ಕೂತ್ಕೊಂಡು ಯಾರಿಗೆ ಸಹ ಮೋಸ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ, ನ್ಯಾಯವನ್ನೇ ಕೊಟ್ಟಿದ್ದೇವೆ. ಸೊ ಯಾರು ಎಲ್ಲರೂ ಒಂದು ಡೈಲಾಗ್ ಹೇಳ್ತಾರೆ ಫೈನಲಲ್ಲಿ, ಯಾರು ಫೈನಲಿಸ್ಟ್ ಆಗಿದ್ದಾರೆ ಎಲ್ಲರೂ ವಿನ್ನರೇ ಅಂತ. ನಾನು ಕೂಡ ಅದೇ ಹೇಳ್ತೀನಿ, ಎಲ್ಲರೂ ಕೂಡ ವಿನ್ನರೇ. ನೀವು ಯಾವುದೋ ಒಂದು ವೇದಿಕೆಯಲ್ಲಿ ನೀವು ಪ್ರೈಸ್ ತೊಗೋತೀರಾ, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು, ಅಲ್ಲಿವರೆಗೂ ಪೇಷನ್ಸ್ ನಿಮಗಿರಬೇಕು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನಾವು ಅಲ್ಲಿ ಕೂತ್ಕೊಂಡು ಜಡ್ಜ್ಮೆಂಟ್ ಮಾಡ್ತೇವೆ, ಇಲ್ಲಿ ಬಂದು ಮಕ್ಕಳು ಡ್ಯಾನ್ಸ್ ಮಾಡ್ತೇವೆ ಅಂದರೆ ನಾವೆಲ್ಲ ಕಲ್ತವರಲ್ಲ, ನಮಗೂ ಒಂದು ಕಲೀಲಿಕ್ಕೆ ಒಂದು ವೇದಿಕೆ ಅಷ್ಟೇ. ನಾನಿಲ್ಲಿ ಅಲ್ಲಿ ಜಡ್ಜ್ಮೆಂಟ್ ಮಾಡುವಾಗ ನನ್ನನ್ನು ಜಡ್ಜ್ ಮಾಡೋರು ಇರ್ತಾರೆ, ನನ್ನ ತಾಯಿ ಯಾವಾಗಲೂ ಜಡ್ಜ್ಮೆಂಟ್ ಮಾಡ್ತಾರೆ, ಅಂಚದಯ ಮಲ್ಪುನು ಇಂಚದಯ ಮಲ್ಪುನು. ಸೊ ನನಗೂ ಒಂದು ಒಳ್ಳೆಯ ಅವಕಾಶ. ಥ್ಯಾಂಕ್ ಯು ಸೋ ಮಚ್ ಕಿಶೋರಣ್ಣ ನನಗೆ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ದು ಈ ಚಾನ್ಸ್. ಯಾಕೆಂದರೆ ಕಿಶೋರಣ್ಣ ಫೋನ್ ಮಾಡುವಾಗ ನಾನು ಮಲಗಿದ್ದೇನೆ ಆ ದಿವಸ. ಕಿಶೋರಣ್ಣ ಬೆಳಿಗ್ಗೆ ಫೋನ್ ಮಾಡಿದರು, ವಿಶಾಲ್ ಈ ಜಡ್ಜ್ಮೆಂಟ್ ಮಲ್ಪೋಡು ಒಂದು ಶಾಕ್ ಆನ್ ಯಾನ ಜಡ್ಜ್ಮೆಂಟ್ ಮಲ್ಪುಂಡು ಕಿಶೋರಣ್ಣ ಇರೇ ಮಲ್ಪೋಲಿ ಬಂಡೇರು ಕಿಶೋರಣ್ಣೆ. ಸೊ ಆ ನಂಬಿಕೆ ಏತು ಒರಿಪಾದಂದು ಹೆಂಗೆ ಗೊತ್ತಿಜ್ಜಿ ಕಿಶೋರಣ್ಣ. ಥ್ಯಾಂಕ್ ಯು ಸೋ ಮಚ್ ಕಿಶೋರಣ್ಣ ಈ ಒಂಜಿ ಆಪರ್ಚುನಿಟಿ ಕೊರ್ನೇಕೆ. ಥ್ಯಾಂಕ್ ಯು ಆಲ್ ಆ್ಯಂಡ್ ಲವ್ ಯು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ಸೋ ಸರ್ ಕಂಗ್ರ್ಯಾಚುಲೇಷನ್. ಎಲ್ಲರೂ ಒನ್ಸ್ ಅಗೇನ್ ವಿಶಾಲ್ ಅವರಿಗೆ ಕಂಗ್ರ್ಯಾಚುಲೇಷನ್ ಹೇಳ್ಬಿಡಿ ನೋಡುವ. ಬಿಕಾಸ್ ಕೋವಿಡ್ ಆ್ಯಕ್ಟ್ ಕಂಟಿನ್ಯೂ ಇದ್ದರೆ ನಿಮ್ಗೆಲ್ಲರನ್ನೂ ಕರೀಲಿಕ್ಕೆ ಆಗೋದಿಲ್ಲ. 100 ಜನ ಸೇರ್ಬೇಕಂತ ಸರ್ಕಾರ ನಿಯಮ ಮಾಡಿದ್ರೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್
ಮುಂದಿನ ಭಾವಿ ಹುಡುಗ ಮದುಮಗ ನಮ್ಮ ಜೊತೆಗಿರುವಂಥದ್ದು. ಸೊ ಇಲ್ಲಿಂದನೇ ಹೇಳಿಬಿಡಿ, ಮದುವೆಗೆ ಯಾರ್ಯಾರು ಬರ್ಲಿಕ್ಕೆ ಆಗೋದಿಲ್ಲ, ಬೇಸರ ಬೇಡ. ಇವತ್ತೇ ನಾವು ನಮ್ಮ ಮದುಮಗನಿಗೆ ಶುಭವನ್ನು ಹಾರೈಸೋಣ, ಒಳ್ಳೆಯದಾಗಲಿ. Congratulations ನನ್ನ ಕಡೆಯಿಂದ ಕೂಡ. ಓಕೆ, ಆ್ಯಂಡ್ ಆಲ್ಸೋ ಜಡ್ಜ್ಮೆಂಟ್ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಇವತ್ತಿನ ಟೆಕ್ನಿಕಲ್ ಟೀಮ್ ತುಂಬಾ ಶ್ರಮ ಪಡ್ತಾ ಇರುವಂಥದ್ದು. ನಮ್ಮ ಜೊತೆಗೆ ನಿಂತಿರುವಂತಹ ಮುರಳಿ ಸರ್ ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ಫಿಕ್ಸ್ ಆರ್ಟ್ ಎಂಟರ್ಟೈನ್ಮೆಂಟ್ನ ಲೀಡರ್ ದಯವಿಟ್ಟು ಬರಬೇಕು. ಮುರಳಿ ಸರ್ ಬನ್ನಿ ಸರ್. ಓಕೆ, ಈಗ ಕಿಶೋರ್ ಸರ್ ಹೇಳಿದರು, ನಮ್ಮ ಜಡ್ಜಸ್ಗಳು ಹೇಳಿದರು, ಜಡ್ಜ್ಮೆಂಟ್ ಬೇಸ್ ಇವತ್ತು ಒಂದಿನದ ಪರ್ಫಾರ್ಮೆನ್ಸ್ನ ಜೊತೆಗೆ ಅವರ ಹೋಲ್ ಜರ್ನಿ 1.5 ವರ್ಷದ ಇಷ್ಟು ಕಂತುಗಳಲ್ಲಿ ಅವರ ಜರ್ನಿ ಜೊತೆ ನಿಮ್ಮ ಜರ್ನಿ ಕೂಡ ಉಂಟು. ನಮ್ದು 1.5 ವರ್ಷದ್ದು, ನಮ್ದು ಹಳೆ ಜರ್ನಿ ಇರುತ್ತೆ ಬಿಡಿ. ನಾವು ಹಳೆ ವಿದ್ಯಾರ್ಥಿಗಳು, ಲಾಸ್ಟ್ ಬೆಂಚ್ನ ವಿದ್ಯಾರ್ಥಿಗಳು. ಖಂಡಿತವಾಗ್ಲೂ ಕೂಡ ನಾವೀಗ ಒಂದು ಜಾಸ್ತಿ ಸ್ಪೆಷಲ್ ವೆಲ್ಕಮ್ ಮಾಡೋಣ ನಿಮಗೆ ನಮ್ಮ ಟಿವಿಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಿದ್ದಕ್ಕೆ ನಮ್ಮ ಪರವಾಗಿ ಪ್ರೀತಿಯ ಸ್ವಾಗತ ಲೇಟ್ ಆಗಿ ಕೊಡ್ತಾ ಇದ್ದೇವೆ. ಪರವಾಗಿಲ್ಲ, ಥ್ಯಾಂಕ್ ಯು. ಎಸ್ ಓಕೆ, 8 ಜನ ಕಂಟೆಸ್ಟೆಂಟ್ ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಎಸ್ ಅವರಿಗೊಂದು ಜೋರಾದ ಚಪ್ಪಾಳೆ ಬರಲಿ. ಲಾಸ್ಟ್ ಟೈಮ್ 8 ಜನ ಕಂಟೆಸ್ಟೆಂಟ್ ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬನ್ನಿ. ಕೂಡ ವೇದಿಕೆಗೆ ಬನ್ನಿ. ಇವರ ಪೇರೆಂಟ್ಸ್ ಅಂಡ್ ಕೊರಿಯೋಗ್ರಾಫರ್ ಕೂಲ್ ಆಗಿರಿ, ಏನೂ ಟೆನ್ಷನ್ ಇಲ್ಲ. ಎಲ್ಲರೂ ಕೂಡ ಜಬರ್ದಸ್ತ್ ಆಗಿ ಪರ್ಫಾರ್ಮೆನ್ಸ್ ಮಾಡಿರುವಂಥದ್ದು. ಆದ್ರೆ ನಮ್ಮ ಸೌಮ್ಯ ಅವ್ರ ಪರ್ಫಾರ್ಮೆನ್ಸ್ ಮಾಡಲಿಲ್ಲ ಅಲ್ಲ ಲಾಸ್ಟಿಗೆ. ಎಲ್ಲ ಮುಗಿದ ನಂತರ ಲಾಸ್ಟ್ ಒಂದು ಪರ್ಫಾರ್ಮೆನ್ಸ್ ಇದೆ. ಸೌಮ್ಯ ಆ್ಯಂಡ್ ಟೀಮ್ ಕಂಟೆಸ್ಟೆಂಟ್ ನಂಬರ್ 9 ಇನ್ನು ಬರೋದು ಬಾಕಿ ಇದೆ. ಅದು ಬಾಕಿ ಉಂಟು, ಅದೊಂದು ಅವರು ಸಬ್ ಜೂನಿಯರ್, ಅದಕ್ಕಾಗಿ ಆಯ್ತು ಆಯ್ತು ಲಾಸ್ಟ್ಗೆ ನೋಡು. ಲಾಸ್ಟ್ಗೆ ಒಂದು ಪರ್ಫಾರ್ಮೆನ್ಸ್ ಕಿಶೋರ್ ಸೌಮ್ಯ ಮೇಡಮ್ ಒಂದು ಪರ್ಫಾರ್ಮೆನ್ಸ್ ಇದೆ ಕಂಟೆಸ್ಟೆಂಟ್ ನಂಬರ್ 9 ಅಲ್ಲಿ. ಇವರದ್ದು ಕಂಟೆಸ್ಟೆಂಟ್ ನಂಬರ್ 9 ಅಲ್ಲಿ ಒಂದು ಪರ್ಫಾರ್ಮೆನ್ಸ್ ಬಾಕಿ ಇದೆ. ಓಕೆ, ವಿತ್ ಯುವರ್ ಪರ್ಮಿಷನ್ ವಿಜೇತರನ್ನ ನಿರ್ಣಯಿಸುವಂತಹ ಸಮಯ. ಓಕೆ ಓಕೆ, ವೇಟ್ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಇದೆ. ಒಂದು ವಿಶೇಷವಾದಂತಹ ಒಂದು ಬಂಪರ್ ಆಫರ್ ನಮ್ಮ 8 ಜನ ಕಂಟೆಸ್ಟೆಂಟ್ಗಳಿಗೆ ನಮ್ಮ ಕಿಶೋರ್ ಸರ್ ನೀಡ್ತಾ ಇರುವಂಥದ್ದು. ಆ್ಯಂಡ್ ಕಿಶೋರ್ ಸರ್ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಅರ್ಜುನ್ ಎನ್ನುವಂತಹ ಒಂದು ಫ್ಯಾಬ್ಲೆಸ್ ಮಲ್ಟಿ ಲ್ಯಾಂಗ್ವೇಜ್ ಮೂವಿಯನ್ನು ರೆಡಿ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ರೆಡಿ ಮುಕ್ತಾಯ ಹಂತಕ್ಕೆ ಬಂದು ತಲುಪ್ತಾ ಇದೆ. ನೀವೆಲ್ಲರೂ ಆ ಮೂವಿಯನ್ನು ನೋಡಿ ಹಾರೈಸಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ಈ 8 ಜನ ಕಂಟೆಸ್ಟೆಂಟ್ಗಳಿಗೆ ಅವರು ಒಂದು ಸ್ಪೆಷಲ್ ಆಫರನ್ನು ಏನು ಕೊಟ್ಟಿದ್ದಾರೆ ಕೇಳಿದರೆ, ಇದೇ ಪರ್ಫಾರ್ಮೆನ್ಸ್ ಇನ್ನೊಂದು ಸಾರಿ ಓಪನ್ ಸ್ಟೇಜಲ್ಲಿ ನಮ್ಮ ಬಾಲಿವುಡ್ ಸೆಲೆಬ್ರಿಟಿ ಆ್ಯಂಡ್ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳ ಜೊತೆಗೆ ಮಾಡುವಂಥ ಅವಕಾಶವನ್ನು ಕೊಡ್ತಾ ಇರುವಂಥದ್ದು. ಇವತ್ತು ಜಡ್ಜ್ಮೆಂಟ್ ಏನೇ ಇರಲಿ, ಬಾಲಿವುಡ್ ಆ್ಯಂಡ್ ನಮ್ಮ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳ ಜೊತೆಯಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ನಡೆಯುತ್ತೆ. ಅದು ಓಪನ್ ಸ್ಟೇಜಲ್ಲಿ ಸಾವಿರ ಜನಗಳ ಎದುರಲ್ಲಿ. ಓಕೆ, ಖುಷಿಯಾ? ಹ್ಯಾಪಿ? ಮುಗೀತು, ಹೋಗಿ. ಅಲ್ಲ ಅವರಷ್ಟೇ. ಆಯ್ತು, ಹೋಗುವ ಅಲ್ಲ, ಆಯ್ತಲ್ಲ. ಓಕೆ, ಜಾಸ್ತಿ ಕಾಯಿಸೋದು ಬೇಡ. ಸೆಕೆಂಡ್ ರನ್ನರ್ ಫಸ್ಟ್ ಯಾರಿಗಿರ್ಬೋದು? ಎಲ್ಲಿಂದ ಶುರು ಮಾಡುವ? ಸೆಕೆಂಡ್ ರನ್ನರ್ ಅಫ್ ಯಾರು? ನನ್ನ ಹೆಸರು ಹೇಳ್ಬಿಡಿ, ನಾನು ಫಸ್ಟಿಗೆ. ನಂದು ಇಲ್ಲ. ನಮ್ದು ಡುಯೆಟ್ ಡಾನ್ಸ್. ಕಿಶೋರಣ್ಣ ನೆಕ್ಸ್ಟ್ ಡುಯೆಟಿಗೆ ನಮ್ದೊಂದು ಸೇರಿಸ್ಕೊಳ್ಳಿ. ಓಕೆ, ಸೆಕೆಂಡ್ ರನ್ನರ್ ಅಫ್ ಗೋಸ್ ಟು that's none other than Shreya. Dance to dance, dance to dance, dance to dance. ಈ ಒಂದು ಬಹುಮಾನವನ್ನು ಕೊಡಮಾಡೋದಕ್ಕೆ ಜಗದೀಶ್ ಅಧಿಕಾರಿ ಸರ್ ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸೆಕೆಂಡ್ ರನ್ನರ್ ಅಪ್ ಗೋಸ್ ಟು ಶ್ರೇಯಾ. ಕಂಗ್ರಾಚುಲೇಷನ್ ಅಂಡ್ ಹೋಲ್ ಟೀಮ್. ದಯವಿಟ್ಟು ಆ ಟೀಮ್ ಬನ್ನಿ. ಶ್ರೇಯನ ಜೊತೆಗೆ ಡಾನ್ಸ್ ಮಾಡಿದಂತ ಟೀಮ್ ಅಂಡ್ ಕೊರಿಯೋಗ್ರಾಫರ್ ಪೇರೆಂಟ್ಸ್. Hi, hello, salam, namaste. Let's start to dance. Kuriyora matte matte. Let's start to dance. Boys full of Joshinalli. Let's start to dance. Cute girls are looking at me. Let's start to dance. Hey, hi, hello, salam, namaste. Let's start to dance. Kuriyora matte matte. Let's start to dance. Boys full of Joshinalli. Let's start to dance. Cute girls are looking at me. Let's start to dance. Dance to dance, 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 dance to dance, 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 dance to dance, dance, dance to dance, dance to dance, dance to dance, 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 dance to dance, 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 dance. Congratulations once again, Shreya and team. Let's start to dance.
ಅವರ ಪೇರೆಂಟ್ಸ್ಗಳಿಗೆ ಮತ್ತೊಮ್ಮೆ ತುಂಬುವುದು ಧನ್ಯವಾದಗಳು. ಈ 1.5 ವರ್ಷದ ಜರ್ನಿಯಲ್ಲಿ ನಮ್ಮ ಜೊತೆಗೆ ಶ್ರೇಯನ ಅಪ್ಪ ಎರಡು ಮಾತಾಡ್ಬೇಕಂತ ಅವರ ವಿಶ್ ಇವತ್ತು ಮಗಳು ವಿನ್ ಆಗಿದ್ದಾರೆ, ಸೊ ಮಾತಾಡಲೇಬೇಕು. ಎಲ್ರಿಗೂ ನಮಸ್ಕಾರ. ಶ್ರೇಯಾ ನನ್ನ ಮಗಳು, ನನಗೆ ತುಂಬ ಖುಷಿ ಆಯಿತು ಈ ವೇದಿಕೆಯಲ್ಲಿ ಫೈನಲ್ ಬಂದು ಸೆಕೆಂಡ್ ರನ್ನರ್ ಅಪ್ ಆಗಿದ್ದು. ಹಾಗೆ ಈ ಡ್ಯಾನ್ಸ್ ಟು ಡ್ಯಾನ್ಸ್ ಸೀಸನ್ 2 ಅಲ್ಲಿ ಸೆಮಿಫೈನಲ್ಗೆ ಬಂದು ಸೆಮಿಫೈನಲ್ ಫೈನಲ್ಗೆ ಬಂದು ಇಲ್ಲಿ ತನಕ ಡ್ಯಾನ್ಸ್ ಪ್ರೋಗ್ರಾಮ್ ಕೊಟ್ಟು ಎಲ್ಲರನ್ನು ಹುರಿದುಂಬಿಸೋಕ್ಕೆ ಧನ್ಯವಾದಗಳು. ಹಾಗೆ ಅವಳಿಗೆ ಇದುವರೆಗೆ ಸಪೋರ್ಟ್ ಮಾಡಿದಂಥ ಚರಣ್ ಸರ್ ಹಾಗೂ ಸೋನು ಸರ್ ಬಳಗ, ಚರಣ್ ಸರ್ ಬಳಗ, ಹಾಗೆ ಲತೀಶ್ ಸರ್ ಹಾಗೂ ಪರಸ್ ಸರ್ಗೆ ಎಲ್ಲರಿಗೂ ಅವಳ ಪರವಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಅಭಿನಂದಿಸ್ತೇನೆ. ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಶ್ರೇಯಾ ಆ್ಯಂಡ್ ಆಲ್ ಟೀಮ್. ಓಕೆ, ಎಸ್, ಇನ್ನು ಹಿಡಿದಿರುವಂಥದ್ದು ಫಸ್ಟ್ ರನ್ನರ್ ಅಪ್ ಆ್ಯಂಡ್ ವಿನ್ನರ್. ಯಾರಿರ್ಬೋದು ಫಸ್ಟ್ ರನ್ನರ್ ಅಪ್? ಎಸ್, ಯಾರಿರ್ಬೋದು? ಇವತ್ತು ತುಂಬಾನೇ ಟ್ವಿಸ್ಟ್ ಇರುವಂಥದ್ದು. ಇನ್ನೊಂದು ಸಾರಿ ಹೇಳ್ತಾ ಇರುವಂಥದ್ದು ಮೇಡಮ್, ಏನು ಅಂತ ಕೇಳಿದರೆ ಜಡ್ಜ್ಮೆಂಟ್ ಕೇವಲ ಇವತ್ತಿನ ಒಂದು ಪರ್ಫಾರ್ಮೆನ್ಸ್ನ ಮೇಲೆ ಬೇಸ್ಡಲ್ಲಿ ಇರೋದಿಲ್ಲ. ಅವರ ಹೋಲ್ ಜರ್ನಿ ಆ್ಯಂಡ್ ವೋಟಿಂಗ್ ಎಲ್ಲವನ್ನ ಕೌಂಟ್ ಮಾಡಿ ಇವತ್ತಿನ ಜಡ್ಜ್ಮೆಂಟ್ ಇರುವಂಥದ್ದು. ಸೊ ಹಾಗಾಗಿ ನಮ್ಮೆಲ್ಲ ಕೊರಿಯೋಗ್ರಾಫರ್ಸ್ ಕಿಶೋರ್ ಸರ್ ಹೇಳಿದಾಗಲೇ ಇವತ್ತು ಜಡ್ಜ್ಮೆಂಟ್ ನೀಡಿದ್ರ ಜೊತೆಗೇ ಆಲ್ಮೋಸ್ಟ್ ನಮ್ಮ ಮ್ಯಾಂಗ್ಳೂರಿನ ಎಲ್ಲ ಕೊರಿಯೋಗ್ರಾಫರ್ಸ್ಗಳು ಇಲ್ಲಿದ್ದಾರೆ, ಅವರು ಕೂಡ ಡಿಸೈಡ್ ಮಾಡಿರ್ತೀರಿ. ಸೊ ಹಾಗಾಗಿ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಕೊರಿಯೋಗ್ರಾಫರ್ಸ್ ಇವತ್ತು ನಮ್ಮ ಈ ಒಂದು ರಿಯಾಲಿಟಿ ಶೋಗೆ ಬಂದಿದ್ದಕ್ಕಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿಕೊಳ್ತಾ ಇದ್ದೇವೆ. ಆ್ಯಂಡ್ ಫಸ್ಟ್ ರನ್ನರ್ ಅಪ್ ಗೋಸ್ ಟು That's none other than ನಿಮ್ಮೆಲ್ಲರ ಪ್ರೀತಿಯ ರಿತ್ವಿಕ್. And also ಇವರ ಜೊತೆಗೆ ಫಸ್ಟ್ ರನ್ನರ್ ಅಪ್ ಅನ್ನ ಶೇರ್ ಮಾಡ್ತಾ ಇರುವಂತದ್ದು ಲೆಟ್ಸ್ ನನ್ ಅದರ್ ದೆನ್ ನೀಲ್ ಅವರ ಕೊರಿಯೋಗ್ರಾಫರ್ ರಿತ್ವಿಕ್ ಅವರ ಕೊರಿಯೋಗ್ರಾಫರ್ ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹೋಲ್ ಟೀಮ್ ಇವರಷ್ಟು ಹೈಟ್ ಇಲ್ಲ ಮಾರ್ರೆ. Let's start to dance. Boys full of joshinalli. Let's start to dance. Cute girls are looking alli. Let's start to dance. Hey, hi, hello, salam, namaste. Let's start to dance. Kuriyora matte matte. And ಕೊರಿಯೋಗ್ರಾಫರ್ ಅಂಡ್ ಪೇರೆಂಟ್ಸ್ ಪ್ಲೀಸ್ ನೋಟ್, ಇವತ್ತು ಟ್ರೋಫಿ ಇಬ್ಬರಿಗೂ ಶೇರ್ ಆಗುತ್ತೆ. ಸೊ ಹಾಗಾಗಿ ಇಬ್ಬರು ಸೇರಿ ಈ ಟ್ರೋಫಿಯನ್ನು ತೆಗೆದುಕೊಳ್ಳಿ. ನೆಕ್ಸ್ಟ್ ನಾಳೆ ಇಬ್ಬರಿಗೂ ಕೂಡ ಸೇಮ್ ಟ್ರೋಫಿ ಬಂದು ರೀಚ್ ಆಗುತ್ತೆ. ಓಕೆ, ಇವತ್ತು ಇಬ್ಬರು ಜೊತೆಗೆ ತಗೊಳ್ಳಿ, ನಾಳೆ ಇನ್ನೊಂದು ಟ್ರೋಫಿ ಯಾರಿಗಾದ್ರೂ ಒಬ್ರಿಗೆ ಕೊಡ್ತೀವಿ. ಓಕೆ, ಖುಷಿಯಾ? ಹ್ಯಾಪಿ ಆಗ್ತಾ ಉಂಟಾ? ಬೇಸರ ಆಗ್ತಾ ಉಂಟಾ? ಇಬ್ರು ಟೀಮ್ ಕೂಡ ಜಾಯ್ನ್ ಆಗಿ, ಇಬ್ರು ಕಂಟೆಸ್ಟೆಂಟ್ ಟೀಮ್ ಕೂಡ ಜಾಯ್ನ್ ಆಗಿ. Let's start to dance. Boys full of joshinalli. Let's start to dance. Cute girls are looking alli. Let's start to dance. Hey, hi, hello, salam, namaste. Let's start to dance. Kuriyora matte matte. Let's start to dance. Boys full of joshinalli. Let's start to dance. ವಿನ್ನರ್ ಚಿಕನ್ ಡಿನ್ನರ್. ಯಾರೇ ವಿನ್ ಆದ್ರೂ ನಂಗೆ ಚಿಕನ್ ಡಿನ್ನರ್ ಕೊಡಿಸ್ಬೇಕು. ನಮ್ಗೆ ಪಾರ್ಟಿ ಉಂಟಲ್ಲ, ಯಾರು ವಿನ್ ಆದ್ರೂ ಕೂಡ ಪಾರ್ಟಿ ಉಂಟಲ್ಲ. ಶೋರ್ ಅಲ್ವಾ? ಪಕ್ಕ. ಓಕೆ, ಯಾರಿರ್ಬೋದು ವಿನ್ನರ್? ಡಾನ್ಸ್ನ ಜೊತೆಗೆ ಅವರ 1.5 ವರ್ಷದ ಜರ್ನಿ ಆ್ಯಂಡ್ ವೋಟಿಂಗ್ ಇವೆಲ್ಲವನ್ನ ಇನ್ಕ್ಲೂಡ್ ಮಾಡಿ ಅದನ್ನ ವಿಜೇತರನ್ನ ನಿರ್ಣಯವನ್ನ ಮಾಡ್ತಾ ಇರುವಂಥದ್ದು. ಲೆಟ್ಸ್ ಡಾನ್ಸ್ ಟು ಡಾನ್ಸ್ ಜೂನಿಯರ್ಸ್. The title winner, Diya. Another one, none other than Nidhi. Cute girls are looking alli. Let's start to dance. Hey, hi, hello, salam, namaste. Let's start to dance. Diya and Nidhi ಇವತ್ತಿನ ಟೈಟಲ್ ವಿನ್ನರ್. ಡಾನ್ಸ್ ಟು ಡಾನ್ಸ್ ಜೂನಿಯರ್ಸ್ ನ ಟೈಟಲ್ ವಿನ್ನರ್ ನಿಧಿ ಅಂಡ್ ದಿಯಾ. ಕಂಪೌಂಡ್ ಒಂಚೂರು ಜಾಗ ಬಿಡಿ. ಎಸ್, ಕಂಗ್ರ್ಯಾಚುಲೇಷನ್ ಬೋತ್ ಆಫ್ ಯು. ಖಂಡಿತವಾಗಿ ಕೂಡ ಫಸ್ಟ್ ಪ್ರೈಸ್ ಇಬ್ರು ಶೇರ್ ಮಾಡ್ಕೊಂಡಿದ್ದಾರೆ. ಅದು
ನಿಧಿ ಅಂಡ್ ದಿಯಾ ಇವತ್ತಿನ ಡ್ಯಾನ್ಸ್ ಟು ಡ್ಯಾನ್ಸ್ ಜೂನಿಯರ್ ಸೀಸನ್ 2 ನ ಟೈಟಲ್ ವಿನ್ನರ್ ಆಗಿದ್ದಾರೆ. ಮತ್ತೆ ಮತ್ತೆ let's start to dance boys full of ಜೋಶಿನಲ್ಲಿ let's start to dance cute ಈ ಒಂದು ಟೈಟಲ್ ಅನ್ನ ಇಬ್ರು ಶೇರ್ ಮಾಡ್ಕೊಳ್ತಾ ಇದ್ದಾರೆ. ದ ಹಿಸ್ಟ್ರಿ ಆಫ್ ಡಾನ್ಸ್ ಜೂನಿಯರ್ಸ್ ಫಸ್ಟ್ ಟೈಮ್ ಒಂದು ಟ್ರೋಫಿಯನ್ನ ಇಬ್ರು ಶೇರ್ ಮಾಡ್ಕೊಳ್ತಾ ಇರುವಂತದ್ದು, ಟೈಟಲ್ ಅವಾರ್ಡ್ ಅನ್ನ ಇಬ್ರು ಪಡ್ಕೊಳ್ತಾ ಇರುವಂತದ್ದು. ಅಂಡ್ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ ವಿಶ್ ಯು. ಓಕೆ, ಖುಷಿ ಅಲ್ಲ? ಫುಲ್ ಖುಷಿ. ಬರ್ಲಿ ಜೋರಾಗಿ ಸೌಂಡ್. ಜೋಶಿನಲ್ಲಿ let's start to dance cute girls are looking at me let's start to dance dance to dance 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 to dance 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 to dance ಮತ್ತೆ ಮತ್ತೆ let's start to dance boys full of ಜೋಶಿನಲ್ಲಿ let's start to dance cute girls are looking at me let's start to dance hey hi hello salam namaste ದಯವಿಟ್ಟು ಜಾಯ್ನ್ ಆಗಿ. ದಿಯಾನಾ ಟೀಮ್ ಒಮ್ಮೆ ಬನ್ನಿ. let's start to dance boys full of ಜೋಶಿನಲ್ಲಿ let's start to dance cute girls are looking at me let's start to dance dance to dance 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 to dance 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 to dance 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 ಜೊತೆಗೆ ಇವತ್ತು ನಮ್ಮ ಡಾನ್ಸ್ ಟು ಡಾನ್ಸ್ ಜೂನಿಯರ್ಸ್ನ ಈ ಒಂದು 1.5 ವರ್ಷದ ಜರ್ನಿಯಲ್ಲಿ ನಮ್ಮೊಂದಿಗೆ ಇದ್ದು ಫೈನಲ್ ಹಂತಕ್ಕೆ ಬಂದು ತಲುಪಿರುವಂತಹ ಎಲ್ಲ ಕಂಟೆಸ್ಟೆಂಟ್ಗಳನ್ನು ಗೌರವಿಸಿಕೊಳ್ಳುವಂತಹ ಸಮಯ. ಆ ಎಲ್ಲ ಮಕ್ಕಳಿಗೂ ಕೂಡ ಪ್ರೀತಿಯ ಅಭಿನಂದನೆಯ dance 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 let's dance to dance dance to dance dance to dance